ನಮಃ. ಚಾರುಬಾರ ಕನ್ಯಾಪುರವರ ನಿಲಯ ಮಂಗಲಕಲಯ ಮಂಗಲಕಲಯ ಸರಗಪಿತ್ತ ಫಲೋರಸ ಭುಂಜಕ ಸರಗಪಿತ್ತ ಫಲೋರಸ ಭುಂಜಕ ಧೀರ ಲಕ್ಷ್ಮೀ ನಾರಾಯಣ ಸಖಸುತ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಭಜಿಸುವೆ ಜಗದಂಬೆ ಸದ್ಗುಣಿಶೀಲೆ ಕಾಳಿಕಾಂಬೆ ಜಗದಂಬೆ ಕಾಳಿಕಾಂಬೆ ಸತ್ಕುಣಿಶೀಲ ಕಾಳಿಕಾಂಬೆ ಭುಜಗಮೇಣಿಯೇ ಸುಜನರ ಪೊರಿನಿ ಜಗದೊಳೆಲ್ಲರೂ ಪೊಗಳುವ ದೇವಿಯೇ ತಾಯಿ ನೀನಿರದ ವರ ನೆಲ್ಲಿ ಸ್ಥಳದೊಳ್ ಇರುತ್ತ ಕಾಯಿನಿ ಕರುಣದಿ ಸೇವೆಯ ಮಾಳ್ಪೆವು ಕಾಯಿನಿ ಕರುಣದಿ ಸೇವೆಯ ಮಾಳ್ಪೆವು ಮಾಯೆಗೆ ನಿನ್ನನ್ನು ನುತಿಸಿಕೊಂಡಾಡುತ್ತ ಭಜಿಸುವೆ ಜಗದಾಂಬೆ ಸದ್ಗುಣಿಶೀಲೆ ಕಾಳಿಕಾಂಬೆ ಜಗದಂಬೆ ಅಮ್ಮ ಕಾಳಿಕಾಂಬೆ ಜಗದಾಂಬೆ ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ
ಮನದ ಮತನದಿ ತೆರೆದು ತನ್ನಯ ಬದುಕ ಬುದ್ಧಿಯ ನಿರತ ಕಠಿಣದ ವರುಷ ಮಿಣಿಸಿದ ವಿಪಿನ ವಾಸದಲ್ಲಿ ಬಂದು ಬೆನಿಸುತ್ತಗೈದುದೆಲ್ಲವ ನೊಂದು ಬಿಡದೆ ತೀರಿಸುವೆ ಕೇಳಿ ಬಂದಿತು ಅಣ್ಣನ ಸ್ವರವೋ ಎಂದು ಯೋಚಿಸಿ ಕೇಳಿ ಬಂದಿತು ಅಣ್ಣನ ಸ್ವರವೋ ಅನೇಕ ಸಂದರ್ಭಗಳಲ್ಲಿ ನಾನು ನನ್ನಷ್ಟಕ್ಕೆ ಯೋಚಿಸುವುದು, ಯಾಕೆ ಇದು ಹೀಗೆ ಅಂತ. ಹಿರಿಯರು ಬುದ್ಧಿಹೀನರೇನಲ್ಲ. ನಮ್ಮ ಅಯ್ಯನಾದ ಪಾಂಡುಚಕ್ರವರ್ತಿ ಆಗಲಿ, ಅವ್ವೆಯಾದಂತಹ ಕುಂತಿದೇವಿ ಆಗಲಿ, ಲೋಕ ವ್ಯವಹಾರವನ್ನು ಅರಿಯದೇ ಇದ್ದವರೇನು ಅಲ್ವಲ್ಲ. ವ್ಯಾಜಾಂತರದ ಮೂಲಕವಾಗಿ ಒದಗಿದಂತಹ ಶಾಪದಿಂದ ಸಂಸಾರ ಸುಖ ನಡೆಸುವುದಕ್ಕೆ ಅಸಮರ್ಥತೆ ಬರ್ತದೆ ಅನ್ನುವಂತಹ ಕಾರಣದಿಂದಲೇ ಬದುಕಿನಲ್ಲಿ ಅಕಾಲದಲ್ಲಿ ವೈರಾಗ್ಯವನ್ನು ತಳೆದು ಅರಣ್ಯವನ್ನು ಸೇರುವಂತಹ ಕಾಲಕ್ಕೆ ತನ್ನ ಸತಿಯಂದಿರನ್ನು ಜೊತೆಗಿರಿಸಿಕೊಂಡೇ ಅಪ್ಪಯ್ಯ ಹೊರಟೋದ್ರು. ಒಂದು ವಿಧದ ಬದುಕಿನ ಪರೀಕ್ಷೆ ಅದು. ಏನು ಕ್ಷಾತ್ರ ಕೇವಲ ಭೋಗ ಜೀವನಕ್ಕಷ್ಟೇ ಆಸಕ್ತವಾಗಿ ಅದರಲ್ಲೇ ಕಳೆದು ಹೋಗಬೇಕಾದದ್ದು ಅಲ್ಲ. ಒಂದು ಮನೋನಿಗ್ರಹವನ್ನು ಸಾಧಿಸಿದಂತಹ ಆತ್ಮ ಸಂಯಮಿಯ ಹಾಗೆ ಬದುಕನ್ನು ಸಾಗಿಸಬೇಕಾದದ್ದು. ಹೆಂಡಿರೆ ಮೈ ಮುಟ್ಟಿದರೆ ಮರಣ ಬರ್ತದೆ ಅಂದ್ರೆ ಅವರನ್ನು ಕೂಡಿದರೆ. ಹಾಗಿದ್ರೆ ಅಪ್ಪಯ್ಯ ವೈರಾಗ್ಯದಲ್ಲಿ ಹೋಗುವುದಾದ್ರೆ ಅವರನ್ನು ಬಿಟ್ಟು ಹೋಗಬೇಡ, ಅವರನ್ನು ಇಟ್ಟುಕೊಂಡಲ್ಲ ಹೋಗಬೇಕಾದದ್ದು. ಎಲ್ಲಿ ಅಭಾವವೋ ಅಲ್ಲಿ ನಮ್ಮನ್ನು ನಮಗೆ ನಿಯಂತ್ರಿಸಿಕೊಳ್ಳುವುದಕ್ಕೆ ದೊಡ್ಡ ಪ್ರಭಾವ ಬೇಡ, ಸಾಮರ್ಥ್ಯ ಬೇಡ, ಅಭಾವವೇ ಉಂಟು ಸಾಕಾಗ್ತದೆ. ಎಲ್ಲಿ ಅನುಕೂಲವಿರುವಾಗಲೂ ನಾವು ನಮ್ಮನ್ನು ನಿಯಂತ್ರಿಸಬೇಕಾಗ್ತದೆಯೋ, ಅಂದರೆ ಒದಗಿ ಬರುವಂತಹ ಅಪೇಕ್ಷೆಗಳು ಆಮಿಷಗಳು ಬೇಕಾದಷ್ಟು ಇದ್ದಾಗಲೂ ನಮ್ಮನ್ನು ನಿಯಂತ್ರಿಸಿಕೊಳ್ಳಬೇಕಾಗ್ತದೆಯೋ, ಅಲ್ಲಿ ಹಿರಿದಾದಂತಹ ಆತ್ಮಬಲ ಬೇಕಾಗ್ತದೆ, ಆತ್ಮ ಸಂಯಮ ಬೇಕಾಗ್ತದೆ. ಚಕ್ರವರ್ತಿಯಾಗಿದ್ದಂತಹ ಕಾಲದಲ್ಲಿ ನಮ್ಮಪ್ಪಯ್ಯನಾದಂತಹ ಪಾಂಡು ಮಹಾರಾಜ ಬದುಕಿದಂತಹ ವಿಧಾನ ನಾವೆಲ್ಲ ಹಿರಿಯರಿಂದ ಕೇಳಿ ತಿಳಿದಿದ್ದೇವೆ. ಸದಾಕಾಲ ಭೋಗ ಜೀವನದಲ್ಲಿ ಆಸಕ್ತರಾಗಿ ಕಾಲವನ್ನು ಕಳೆದವರು. ಆ ಒಂದು ಒದಗಿದ ಶಾಪದಿಂದ ಆಮೇಲೆ ಅವರು ಬದಲಾದಂತಹ ವಿಧಾನವನ್ನು ಗಮನಿಸಿದರೆ, ಹಾಗಿದ್ರೆ ಈ ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ವ್ಯಕ್ತಿಗೆ ಹೇಗೂ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಹೀಗೊಂದು ಸಮಾಧಾನವನ್ನು ನಮಗೆ ಕಂಡುಕೊಳ್ಳುವುದಕ್ಕೆ ಬರ್ತದೆ. ಹಾಗಿದ್ರೆ ಈ ಪ್ರಪಂಚದಲ್ಲಿ ಬದುಕು ಸಾಗಿಸಬೇಕಾದರೆ ಒಬ್ಬ ವ್ಯಕ್ತಿಯಾದವನಿಗಿರಬೇಕಾದದ್ದು ಏನು? ಬಲವ, ಆತ್ಮಬಲವ, ಅಲ್ಲ ಆಚಾರದ ಬಲವ, ಯಾವುದು ಬೇಕಾದದ್ದು? ತಮ್ಮ ಬದುಕಿನಿಂದಲೇ ಇಷ್ಟನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವೋ ಆ ಹಿರಿಯರಿಗೆ? ಸದ್ಗತಿ ಕಾರಣಕ್ಕಾಗಿ ಸಂತಾನವನ್ನು ಅಪೇಕ್ಷಿಸಿ ದೇವನಿಯೋಗದ ಮೂಲಕವಾಗಿ ಸುತರನ್ನು ಹೊಂದುವುದಕ್ಕೆ ಮುಂದಾದರು.
ಯಮಧರ್ಮನ ಅನುಗ್ರಹ ವಿಶೇಷದ ಮೂಲಕವಾಗಿ ಅಣ್ಣನಾದ ಧರ್ಮರಾಜ ಹುಟ್ಟುವ ಹಾಗಾಯಿತು. ಆಮೇಲೆ ನಮ್ಮ ಅಮ್ಮನಿಗೆ ಅರಿವಿಗೆ ಬಂತಂತೆ, ಕೇವಲ ಧಾರ್ಮಿಕನಾದ ಮಗನಾದರೆ ಮಾತ್ರ ಸಾಕಾಗುವುದಿಲ್ಲ, ಕ್ಷಾತ್ರದಿಂದ ಈ ಪ್ರಪಂಚದಲ್ಲಿ ಬದುಕನ್ನು ಸಾಗಿಸಬೇಕೆಂದಾದರೆ ಬಲವಂತನಾದವನೂ ಆಗಿರಬೇಕಾಗುತ್ತದೆ. ಆದ್ದರಿಂದಲೇ ದೇವತೆಗಳಲ್ಲಿ ಅತ್ಯಧಿಕ ಬಲನಾಗಿ ಗುರುತಿಸಲ್ಪಡುವಂತಹ ಪ್ರಭಂಜನನ ಅನುಗ್ರಹ ವಿಶೇಷದಿಂದ ಸಂತಾನವನ್ನು ಹೊಂದೋಣ ಅನ್ನುವುದಕ್ಕೆ ಮುಂದಾದರು. ಇದು ನಾವು ಕೇಳಿದ ಹಿನ್ನೆಲೆ. ಈಗ ಮೊದಲಿಗೆ ಗೊತ್ತಿಲ್ವಾ ಬಲ ಇಲ್ಲದೆ ಪ್ರಪಂಚದಲ್ಲಿ ಬದುಕಲಿಕ್ಕಾಗೋದಿಲ್ಲ ಅಂತ? ಹಾಗಿದ್ರೆ ಮತ್ತೆ ಧರ್ಮಾತ್ಮನಾದಂತಹ ಮಗ ಬೇಕು ಅಂತ ಹಂಬಲಿಸಿದ್ಯಾಕೆ? ಅಲ್ಲ, ಧರ್ಮವೇ ಎಲ್ಲವನ್ನೂ ಏರಿ ನಿಲ್ಲಬಲ್ಲ, ಮೀರಿ ನಿಲ್ಲಬಲ್ಲಂತಹ ಸಾಮರ್ಥ್ಯ ಉಳ್ಳದ್ದು ಅಂತ ತಿಳುವಳಿಕೆ ಇಲ್ವಾ? ಮತ್ತೆ ಬೆಂಗಡೆಯಲ್ಲಿ ಬಲವಂತನಾದ ಮಗ ಬೇಕು ಯಾಕೆ? ಈಗ ಅದೇ ಸಾಕಲ್ಲ. ಬೇಕಾದ್ರೆ ಧರ್ಮದ ಬಲ ಹೆಚ್ಚಿರುವ ಮಗ ಬರಲಿ ಅಂತ ಇನ್ನೊಮ್ಮೆ ಬಯಸಲಿ, ಬೇಕಾದ್ರೆ ಮತ್ತೊಬ್ಬ ಮಗನನ್ನು. ಯಾಕೆ? ಹಾಗಿದ್ರೆ ಧರ್ಮ ಬೇರೆಯಲ್ಲ, ಬಲ ಬೇರೆಯಲ್ಲ ಈ ಪ್ರಪಂಚದಲ್ಲಿ. ಒಂದು ನಾಣ್ಯಕ್ಕಿರುವ ಎರಡು ಮುಖದ ಹಾಗೆ. ಯಾಕೆ? ಬಲ ಇಲ್ಲದೆ ಇದ್ರೆ ಯಾವ ಧರ್ಮವೂ ನಿಲ್ಲುವುದಿಲ್ಲ ಪ್ರಪಂಚದಲ್ಲಿ. ಕೇವಲ ಬೋಧನೆ ಸಾಕಾಗುವುದಿಲ್ಲ ಪ್ರಪಂಚ ತಿದ್ದಲಿಕ್ಕೆ. ಪ್ರಪಂಚದಲ್ಲಿ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಅಂತ ಆದರೆ ಬಲ ಪ್ರಯೋಗ ಆಗಬೇಕಾಗ್ತದೆ, ವಿನಿಯೋಗ ಆಗಬೇಕಾಗ್ತದೆ. ಗುರುಮಠದಲ್ಲಿ ಸಣ್ಣ ಹುಡುಗರನ್ನು ಹೆದರಿಸುವುದಕ್ಕೂ ಗುರುಗಳು ಕೈಯಲ್ಲಿ ಒಂದು ಬಡಿಗೆ ಹಿಡಿಯುವುದು ಯಾಕೆ? ಈಗ ಉಪದೇಶ ಮಾಡಿದರೆ ಸಾಕಲ್ಲ, ಇಲ್ಲ ಹಾಗೆ ಮಾಡಲಿಕ್ಕಿಲ್ಲ, ಮತ್ತೊಂದು ಸಾಕಾಗುವುದಿಲ್ಲಲ್ಲ. ಎಳವೆಯಿಂದ ಪ್ರಾರಂಭ ಆಗ್ತದೆ, ಕೈಯಲ್ಲಿ ಬಡಿಗೆ ಹಿಡಿದೇ ನಮಗೆ ಪಾಠ ಮಾಡುವಂತಹ ಒಂದು ನಿರ್ದೇಶನ. ಬಲ ಬೇಕು. ಹೇಗಿರಬೇಕು ಕೇಳಿದರೆ ಧರ್ಮದ ಚೌಕಟ್ಟಿನಲ್ಲಿ ಇರಬೇಕು. ಇದನ್ನು ಯೋಚಿಸಿಯೇ ಮೊದಲಿಗೆ ಧರ್ಮಾತ್ಮನಾದ ಮಗ, ಆಮೇಲೆ ಬಲಯುತನಾದ ಮಗ. ಅಲ್ಲಿಗೂ ತೃಪ್ತಿ ಕಾಣಲಿಲ್ಲ, ಧರ್ಮ ಬಲಗಳೆರಡೂ ಇರುವ ಮಗ. ನೋಡಿ, ಇದೀಗ ನಾವು ಯೋಚಿಸಿದಲ್ಲಿಗೆ ಬಂದು ನೀತಿತಲ್ಲ. ಹಾಗಿದ್ರೆ ಈಗ ಒಬ್ಬೊಬ್ಬನಲ್ಲಿ ಒಂದೊಂದು ಅನ್ನುವ ಧ್ವನಿಯಲ್ಲ. ಧರ್ಮರಾಯ ಏನು? ಧರ್ಮಕ್ಕೆ ಪ್ರತೀಕ ಪ್ರಪಂಚಕ್ಕೆ ವರ್ತಮಾನ ಕಾಲದಲ್ಲಿ. ಬಲಕ್ಕೆ ಭೀಮ. ಅರ್ಜುನ ಒಬ್ಬ ಧರ್ಮರಾಯ, ಒಬ್ಬ ಭೀಮ, ಎರಡೂ ಸೇರಿದ್ರೆ ಒಬ್ಬ ಅರ್ಜುನ. ಹೀಗೆ ನಮ್ಮ ಹಿರಿಯರ ಲೆಕ್ಕಾಚಾರ ಹಾಗೆ ಪಡೆದರು. ಆದ್ದರಿಂದಲೇ ಒದಗಿ ಬರಬಹುದಾದಂತಹ ಅನಾಹುತಗಳಲ್ಲೆಲ್ಲ ಅಲ್ಲಲ್ಲಿ ಒಂದು ತಡೆ ನಮಗೆ ಒದಗಿ ಬಂತು. ಬಲಾಧಿಕ್ಯದಿಂದ ಏನಾಗುತ್ತದೆ? ಅವನಿಗಾದ ನೋವಿಗೆ ಅವ ಪ್ರತೀಕಾರ ಮಾಡ್ತಾನೆ ಅಲ್ಲ, ಅದು ಸಹಜ ಇದ್ದದ್ದೇ. ತನ್ನ ನೋವಿಗೆ ಪ್ರತಿಭಟಿಸುವುದಕ್ಕೋ ಪ್ರತೀಕಾರ ಮಾಡುವುದಕ್ಕೋ ಬಲವೇ ಬೇಡ, ನೋವಾದರೆ ಸಾಕು, ಮಾಡಲಿಕ್ಕೆ ಬರ್ತದೆ. ಈಗ ಹರಿದು ಹೋಗುವಂತಹ ಒಂದು ಯಾವುದೋ ಒಂದು ಪ್ರಾಣಿಯ ಬಾಲಕ ತುಳಿದ್ರೆ ಅದು ತಿರುಗಿ ನಿಲ್ಲುವುದಿಲ್ವ? ಈಗ ತುಳಿದವನನ್ನು ದಮನಿಸಲಿಕ್ಕಾಗ್ತದೆ ಅನ್ನುವ ಸಾಮರ್ಥ್ಯದಿಂದ ತಿರುಗುವುದಲ್ಲ, ಅದು ತನ್ನ ಬಲ ಅದಕ್ಕಿಂತ ಹೆಚ್ಚು ಉಂಟು ಅನ್ನುವುದಕ್ಕಾಗಿ ಅಲ್ಲಲ್ಲ. ತನಗಾದ ನೋವಿಗೊಂದು ಪ್ರತೀಕಾರ ಮಾಡುವ ಬುದ್ಧಿ ಸಹಜವಾಗಿ ದುರ್ಬಲನಲ್ಲಿಯೂ ಬರ್ತದೆ. ಬಲ ವಿನಿಯೋಗವಾಗುವುದು ಯಾವಾಗ? ಪರರ ಕಷ್ಟವನ್ನು ಕಂಡಾಗ ಬಲ ವಿನಿಯೋಗವಾಗುವಾಗ ವಿವೇಕವನ್ನು ಮೀರಿ ಕೆಲವು ಸಲ ವರ್ತಿಸಿ ಬಿಡುತ್ತದೆ. ಪರರ ಕಷ್ಟಕ್ಕೆ ಎಲ್ಲ ಕಷ್ಟ ಪಡಬಾರದವರು ಬರ್ತಾ ಇದ್ದಾರಲ್ಲ ಅನ್ನುವುದಕ್ಕಾಗಿ ಧರ್ಮವನ್ನು ಮೀರಿದ ಬಲ ವಿನಿಯೋಗವಾಗುವಂತಹ ಒಂದು ಸನ್ನಿವೇಶ ಇದೆ ಈ ಪ್ರಪಂಚದಲ್ಲಿ. ಅದಕ್ಕೆ ಧರ್ಮಾತ್ಮನೂ ಬಲವಂತನೂ ಆದ ಮಗ ಬೇಕು. ಪಾಂಡವರ ಬದುಕೆ ಇದಕ್ಕೆ ಪ್ರಪಂಚಕ್ಕೆ ಉದಾಹರಣೆ ಆಯ್ತಲ್ಲ. ನಾನೇ ಹೇಳಲಿಲ್ಲ, ದ್ಯೂತಾಡಿದ ಅಣ್ಣನ ಕೈಯನ್ನೇ ಸುಟ್ಟು ಬಿಡ್ತೇನೆ, ಬೆಂಕಿ ತಗೊಂಡು. ಏನು ಅಣ್ಣ ಅನ್ನುವ ಗೌರವ ಇಲ್ವ ನನಗೆ? ಅಣ್ಣ ಹೇಳಿದ್ದನ್ನು ಮೀರಿ ನಡೆದವನು ಭೀಮ. ಆದರೆ ಸುಡುವುದಕ್ಕಾಯ್ತಾ? ಆಯ್ತು ಅಂದರೆ ವಿಷಾದದಿಂದ ಕೇಳುವುದಲ್ಲ, ಸುಡುವ ಸಂದರ್ಭ ಬಂದಿತ? ಬರಲಿಲ್ಲ. ಯಾಕೆ ಬರಲಿಲ್ಲ? ಧರ್ಮವೂ ಬಲವೂ ಜೊತೆಯಾಗಿರುವಂತಹ ವಿವೇಕ ಎಚ್ಚರಿಸಿತು ಅರ್ಜುನ ರೂಪದಿಂದ. ಸುಮ್ಮಗುಳಿತಗ ಅಣ್ಣನನ್ನು ಆಕ್ಷೇಪಿಸುವುದಕ್ಕಿದ್ದವರಲ್ಲ ನಾವು. ಅವನು ಆಕ್ಷೇಪಿಸಿದ್ದ ಅಣ್ಣನನ್ನೇ. ಈಗ ಅವನಿಗೆ ಅಣ್ಣ ಅಲ್ವ ನಾನು? ಈಗ ನಾನು ಮಾಡ್ತೇನೆ ಹೇಳಿದ್ದ ನಾವು ಆಕ್ಷೇಪ ಮಾಡಲಿಲ್ವ? ನಾನು ಅಣ್ಣನನ್ನು ಆಕ್ಷೇಪಿಸಿದೆ, ಕೈ ಸುಡ್ತೇನೆ ಹೇಳಿದೆ. ಅದು ಕೂಡುದು. ಅಣ್ಣನನ್ನು ಆಕ್ಷೇಪಿಸಲಿಕ್ಕಿಲ್ಲ, ಕುಳಿತುಕ. ಅಮ್ಮ ಮಾಡಿದ್ದಂಥದ್ದು ಅಣ್ಣನನ್ನೇ ಅಲ್ವ ಆಕ್ಷೇಪ ಮಾಡಿದ್ದು. ಆದರೆ ಅದು ಸಾಧು ಅಂತ ಮಾನಿತಾಯ್ತು. ಯಾಕೆ? ಆಚರಿಸಬೇಕಾದದ್ದನ್ನು ನಮ್ಮ ಹೇಳಿದ್ದರಿಂದ ಅದು ಸಾಧು.
ಆಚರಿಸಬಾರದೇ ಇದ್ದದ್ದನ್ನು ನಾನು ಹೇಳಿದ್ದರಿಂದ ಅದು ಅಸಾಧುತ್ವ. ಹೀಗೆ ಗುರುತಿಸಲ್ಪಟ್ಟಿತ್ತು. ನಮಗಿದೆಲ್ಲ ಯೋಚನೆ ಬರುವುದು ಯಾಕೆ ಕೇಳಿದರೆ, ಆಗಾಗ ಒಳಗಿದ್ದ ಭಾವಗಳು ಹೊರಗೆ ಬಂದು ಬಿಡೋದು. ಮಾನವ ಸಹಜವಾದ ಪ್ರವೃತ್ತಿ ಅದು, ಏನು ಮಾಡಲಿಕ್ಕೂ ಆಗುವುದಿಲ್ಲ. ನನಗೆ ಕಷ್ಟ ಆಗ್ತದೆ ಅನ್ನುವುದಕ್ಕಾಗಿ ಅಲ್ಲ, ಯಾಕಲ್ಲ, ಎಳವೆಯಿಂದಲೂ ನಾನು ಸಾಕಷ್ಟು ಅನುಭವಿಸಿದ್ದೇನೆ. ಪಾಂಡವರ ಬದುಕೇ ಹಾಗೆ. ಆಗುವುದಕ್ಕೆ ಚಕ್ರವರ್ತಿಗಳ ಮಕ್ಕಳಾದರೂ ದೇವನಿಯೋಗದಿಂದಲೇ ಸಂಜನಿಸುವಂತಹ ಯೋಗ್ಯತೆ ನಮಗಿದ್ರು ಈ ಪ್ರಪಂಚದಲ್ಲಿ ಸಂಕಟವನ್ನೇ ಬಹಳ ಅನುಭವಿಸಿದ್ದು. ಅಲ್ಲ, ನಮ್ಮ ಅಮ್ಮನಿಗೂ ಅದೇ ಅಪೇಕ್ಷೆ ಇರುವುದು. ಅವಳ ಸಂಕಟಕ್ಕಾಗಿ ಒಂದು ದಿವಸ ಅವಳು ಕಣ್ಣೀರುಗರೆಯಲಿಲ್ಲ. ಸಂಕಟ ಪರಿಹರಿಸುವ ಸಾಮರ್ಥ್ಯ ಕೊಡು ಅಂತ ಮಾತ್ರ ಅವಳು ದೇವರಲ್ಲಿ ಕೇಳುವುದು. ಇದು ಒಂದು ನಮಗೆ ಪಾಠವೇ ಬದುಕಿನಲ್ಲಿ. ಈಗ ಸಾಮಾನ್ಯವಾಗಿ ದೇವರನ್ನು ಒಪ್ಪಿದವರು ಕೇಳುವುದು ಹೇಗೆ, ನಮಗೊಂದು ಕಷ್ಟ ಬಾರದಾಗ ನೋಡಿಕೊ. ನಮ್ಮಮ್ಮ ಅದು ಕೇಳುವುದಲ್ಲ, ಕಷ್ಟ ಎಷ್ಟು ಕೊಡು, ಕಷ್ಟವನ್ನು ಸಹಿಸುವ ಸಾಮರ್ಥ್ಯವನ್ನು ಒಟ್ಟಿಗೆ ಕೊಡು. ಪಾಂಡವರ ಬದುಕಿನಲ್ಲಿ ಅನೇಕ ಸಂಕಟಗಳೆಲ್ಲ ಎದುರಾಗಿ ಬಂದು ಆ ಸನ್ನಿವೇಶದಲ್ಲೆಲ್ಲ ನಮ್ಮ ಅಂತರಂಗದಲ್ಲಿದ್ದಂತಹ ಭಾವ ಬೇರೆ ಬೇರೆ ವಿಧಗಳಿಂದ ಪ್ರಕಟವಾದದ್ದು ಉಂಟು. ನಮ್ಮವರ ಮೇಲೆ ಆಗ್ರಹ ಬಂದಾಗ ಆಗಿದೆ, ನಮ್ಮ ಕುರಿತೇ ನಮಗೊಂದು ಅಸಮಾಧಾನ ಮೂಡಿದ ಹಾಗ ಆಗಿದೆ. ಇದಕ್ಕೆಲ್ಲ ಯಾರು ಕಾರಣರು ಅವರನ್ನು ತಲೆ ಒಡೆಯುತ್ತೇನೆ ಅನ್ನುವಂತಹ ಭಾವದಿಂದ ಪ್ರಕಟ ಆಗಿದೆ. ಬೇರೆ ಬೇರೆ ವಿಧದಿಂದ ಆಗಿದೆ. ಈಗ ಪಕ್ಕನೇ ನೋಡುವಾಗ ಪರಿಣಾಮ ಎಲ್ಲ ಒಂದೇ ಅಲ್ವ ಅಂತ ಕಾಣುತ್ತದೆ, ಆದರೆ ಯಥಾರ್ಥಕ್ಕಾದ್ರೆ ಹಾಗಲ್ಲ. ಮತ್ತೆ ಒಬ್ಬನಿಗೆ ಅಸಹಾಯಕತೆ ಅನ್ನುವುದು ಬರುವುದು ಅಸಾಮರ್ಥ್ಯದಿಂದಲ್ಲ. ಪ್ರಪಂಚ ಪಕ್ಕನೆ ಹಾಗೆ ಭಾವಿಸ್ತದೆ. ಅಸಹಾಯಕತೆ ಅನ್ನುವುದು ಅಸಾಮರ್ಥ್ಯದ ಲಕ್ಷಣ ಅಂತ. ನಿಜವಾಗಿ ಅಲ್ಲ, ಅಸಾಮರ್ಥ್ಯದಿಂದ ಅಸಹಾಯಕತೆ ಅಲ್ಲ. ಕೆಲವರಿಗೆ ಇರ್ಬೋದು ಬದುಕಿನಲ್ಲಿ ದಯನೀಯವಾದ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲ. ಒಬ್ಬ ಬಲವಂತನಿಗೆ ಬರುವುದಕ್ಕೆ ಅಸಹಾಯಕತೆ ಅಂತ ಹೆಸರು. ಯಾಕೆ? ತನಗೊದಗಿದ ಸಂಕಟದಿಂದ ತನ್ನನ್ನು ತಾನು ಉದ್ಧರಿಸಿಕೊಳ್ಳಬಲ್ಲ, ನಿವೃತ್ತನಾಗಬಹುದಾದಂತಹ ಸಾಮರ್ಥ್ಯವಿದ್ದು ಅದನ್ನು ವಿನಿಯೋಗಿಸುವುದಕ್ಕಾಗದೇ ಇರುವುದಕ್ಕೆ ಅಸಹಾಯಕತೆ ಅಂತ ಹೆಸರು. ಇನ್ನೊಬ್ಬರು ಸಹಾಯಕ ಬರಲಿಲ್ಲ ಅನ್ನುವುದರಿಂದ ಅಲ್ಲ. ಇಲ್ವ ನಮ್ಮಲ್ಲಿ ತ್ರಾಣ? ಯಾರು ನಮ್ಮ ಈ ದುರ್ಗತಿಗೆ ಕಾರಣರೋ ಪ್ರತ್ಯಕ್ಷವಾಗಿ, ಈಗ ಪರೋಕ್ಷದಿಂದ ನಮ್ಮಣ್ಣ ಹೇಳುವುದು ಬೇರೆ, ನಮ್ಮ ಹಣೆ ಬರಹ ಹಾಗೆ ನಮಗಾಗಿದೆ ಅಂತ ಪರೋಕ್ಷ ಧ್ಯಾನ. ನಮ್ಮದು ಪ್ರತ್ಯಕ್ಷದ್ದು, ಕಣ್ಣ ಮುಂಭಾಗದಲ್ಲಿ ಉಂಟು, ಅವನೇ ಮಾಡಿದ್ದು ಕೇಡು. ಇಷ್ಟು ಗೊತ್ತಿದ್ದ ಮೇಲೆ ಏನು? ಹಾಗಾಗಿ ಅವನ ತಲೆ ಒಡೆಯುವ ಈ ಭಾವ ನಮ್ಮಲ್ಲಿ ಆಗಾಗ ಪ್ರಕಟ ಆಗುತ್ತದೆ. ಯಾಕೆ? ನಮ್ಮವರಿಗೊದಗಿದ ಸಂಕಟವನ್ನು ನೋಡಿ, ಕೇವಲ ಭೀಮನೊಬ್ಬನ ಸಂಕಟಕ್ಕಾಗಿ ಅಲ್ಲ. ಒಂದೊಂದು ಸಲ ನಮಗೆ ನಮ್ಮಲ್ಲೇ ವೈರಾಗ್ಯ ಬಂದು ಹೋಗ್ತದೆ, ಬದುಕಿ ಪ್ರಯೋಜನ ಇಲ್ಲ ಅಂತ. ಯಾಕೆ? ಇಷ್ಟಿದ್ದು ನಮ್ಮವರ ಸಂಕಟವನ್ನು ಪರಿಹರಿಸುವುದಕ್ಕೆ ನನಗೆ ಸಾಧ್ಯವಾಗದೇ ಹೋಗ್ತದಲ್ಲ ಅನ್ನುವುದಕ್ಕಾಗಿ ಬರುವ ಸಂಕಟ. ಆದರೂ ಅವಕಾಶಕ್ಕಾಗಿ ಕಾಯುತ್ತಾ ಕುಳಿತದ್ದು. ದ್ಯೂತ ಆಯಿತು, ವನವಾಸ ಆಯಿತು. ವನವಾಸದಲ್ಲಿ ಅವಧಿ 12 ವರ್ಷ ಮುಗೀತಾ ಬಂತು, ಇನ್ನು 1-2 ದಿವಸ ಇರುವುದು. ಈಗ ಸ್ವಲ್ಪ ಉತ್ಸಾಹ ಬರಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ? ಇನ್ನು 1 ವರ್ಷ ಹೇಗೋ ಉತ್ತರಿಸಿದರೆ ಮತ್ತೆ ನಾವು ಉದ್ದೇಶಿಸಿದಂಥ ಕೆಲಸ ಮಾಡುವುದಕ್ಕಾಗ್ತದಲ್ಲ. ಅಂದರೆ ಕೌರವಾದಿಗಳನ್ನು ಹೊಡೆಯುವುದೇ ನನ್ನ ಉದ್ದೇಶ ಅಂತ ಅರ್ಥ ಅಲ್ಲ. ಇನ್ನೊಮ್ಮೆ ಅವರು ಮೋಸ ಮಾಡಬಾರದು. ಅವರು ಮೋಸ ಮಾಡಬಾರದು ಅಂತಾದರೆ ಅವರು ಸಾಯಲೇಬೇಕಷ್ಟೆ. ಅವರು ಬದುಕಿದ್ರೆ ಮಾಡುವುದು ಮೋಸವೇ. ಯಾಕೆ? ಈಗಲೇ ನಮಗೆ ಅರ್ಥ ಆಗಿದೆ. ಇಲ್ಲದಿದ್ದರೆ ಎಂಥ ಒಂದು ಮೂರ್ಖತನ, ದೌಷ್ಟ್ಯ ಕೇಳಿದರೆ. ಒಮ್ಮೆ ದ್ಯೂತಾಡಿ ಸಕಲವನ್ನು ಕಳಕೊಂಡದ್ದನ್ನು ಧೃತರಾಷ್ಟ್ರನೇ ನಮ್ಮ ದೊಡ್ಡಪ್ಪನೇ ಕೊಟ್ಟದ್ದಲ್ವ ತಗೊಂಡೋಗಿ ಅಂತ. ಎಲ್ಲಿಯ ತನಕದ ಪಾಂಡವ ದ್ವೇಷ ಕೌರವನಿಗೆ ಹೇಳಿದರೆ ತನ್ನ ಅಪ್ಪ ಕೊಟ್ಟದ್ದನ್ನು ಒಪ್ಪುವುದಿಲ್ಲ. ಮತ್ತೆ ದ್ಯೂತಕ್ಕೆ ಕರೆದನಲ್ಲ. ನಾವು ಮರಳಿ ಇಂದ್ರಪ್ರಸ್ಥಕ್ಕೆ ಸೇರುವುದಕ್ಕಿಂತ ಮೊದಲೇ ಜನ ಬಂದಿದೆ. ಹಾಗಿದ್ರೇನು? ಇದೀಗ ಒಂದು 13 ವರ್ಷಗಳ ಅವಧಿ ಇದ್ದ ಕಾರಣ ಮತ್ತೆ ದ್ಯೂತಕ್ಕೆ ಕರೆ ಬರಲಿಲ್ಲ ಅಲ್ಲ. ಇನ್ನೀಗ ನಾಡುದು ದ್ಯೂತಕ್ಕೆ ಕರೆಯುತ್ತಾನೋ ಅಂತಲ್ಲ, ಅಂತೂ ನಮಗೆ ಕೊಡದೆ ಮುಳುಗಿಸುವುದು ಹೇಗೆ ಅನ್ನುವುದನ್ನೇ ಯೋಚಿಸ್ತಾ ಇರ್ತಾನೆ 12 ವರ್ಷಗಳಲ್ಲಿ. ಮತ್ತೆಂಥದ್ದು? ಹೇಗೆ ಮುಳುಗಿಸುವುದು? ಪಾಂಡವರಿಗೆ ಕೊಡದೆ ತಾನು ಅನುಭವಿಸುವುದು ಹೇಗೆ? ಹಾಗಿದ್ರೆ ಏನು? ಅವ ಸರಿ ಆಗಲಿಕ್ಕಿಲ್ಲ, ಅವ ಸರಿ ಮಾಡಬೇಕೋ, ಅವನನ್ನು ಮುಗಿಸಬೇಕು, ಅದೇ ಇರುವುದು.
ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಒಳಗಿಂದೊಳಗೀಗ ಉತ್ಸಾಹ ಬರ್ತಾ ಇರುವುದು. ನಾವು ನಿತ್ಯ ದೇವರಲ್ಲಿ ಪ್ರಾರ್ಥಿಸುವುದು ಅದನ್ನೇ, ನನಗೆ ಸುಖ ಕೊಡು ಅಂತ ನಾನು ಕೇಳುವುದಿಲ್ಲ. ನಮ್ಮ ನಿತ್ಯ ಸ್ತೋತ್ರ ಒಂದೇ, ಅನಾಯಾಸವಾದ ಮರಣ ಬರಲಿ, ದೈನ್ಯರಹಿತವಾದ ಜೀವನ ಇರಲಿ. ಅನಾಯಾಸೇನ ಮರಣಂ ವಿನ ದೈನ್ಯನ ಜೀವನ. ಅದನ್ನು ಬಿಟ್ಟರೆ ಮತ್ತೊಂದು ಅಪೇಕ್ಷೆ ಇಲ್ಲ. ಇಷ್ಟರ ತನಕ ದೀನನಾಗದೆ ಬದುಕಿದ್ದೇನೆ ಅನ್ನುವ ಸಮಾಧಾನ ಉಂಟು. ದೀನನಾಗುವುದು ಅಂದರೆ ಅರ್ಥ ಏನು? ಯಾರಿಗೂ ಕೈ ಮುಗಿಯದೆ ಬದುಕುವುದಕ್ಕೆ ದೀನನಾಗದೇ ಇದ್ದಾನೆ ಅನ್ನುವ ಹೆಸರಲ್ಲ, ಅವನಿಗೆ ಉದ್ಧಟ ಅಂತ ಹೆಸರು. ಎಲ್ಲಿ ತಲೆ ಬಾಗಬೇಕು ಅಲ್ಲಿಗೆ ಮಾತ್ರ ತಲೆ ಬಾಗಿ, ಎಲ್ಲಿ ತಲೆ ಬಾಗದೇ ತಲೆ ಎತ್ತಿರಬೇಕು ಅಲ್ಲಿ ತಲೆ ಎತ್ತಿಯೇ ಬದುಕುವವನು ದೀನನಲ್ಲ ಅಂತ ಅರ್ಥ. ನಾವು ಅದನ್ನು ಕೇಳುವುದು. ನಾವು ಯಾರಿಗೂ ಕೈ ಮುಗಿಲಿಕ್ಕಿಲ್ಲ ಅನ್ನುವ ಭಾವದಿಂದಲ್ಲ. ಹಾಗಾಗಿ ಆ ಅವಕಾಶ ಬರ್ತದೆ. ಈ ಯೋಚನೆಯಿಂದಲೇ ಹೇಗಾದರೂ ಇನ್ನು 1 ವರ್ಷದ ಅಜ್ಞಾತ ಅದೊಂದು ಮುಗಿಸಿದರೆ ಮತ್ತೆ ನೋಡೋಣ. ಆವತ್ತೇ ನಾವು ಆಡಿದ್ದ ಹಾಗೆ ನಾವಾಡುವಂತಹ ಮಾತುಗಳನ್ನು ದೇವತೆಗಳೇ ಸತ್ಯವಾಗಿಸಲಿ. ಈಗ ವಿನಾದೈನ್ಯನ ಜೀವನ ಹೇಳುವ ಭೀಮನ ಬಾಯಿಂದಲೇ ಬಂದದ್ದಲ್ವ ಅದು. ಹಾಗಿದ್ರೆ ದೇವರನ್ನು ಒಪ್ಪದೇ ಆಡಿದ್ದಲ್ಲ ನಾವು, ನಾಸ್ತಿಕತೆಯಿಂದ ಹೇಳಿದ್ದಲ್ಲ, ಆಸ್ತಿಕ್ಯದಿಂದಲೇ ಆಡಿದ್ದು. ಆ ಸತ್ಯವಾಗುವ ಕಾಲ ಒದಗಿ ಬರಲಿ. ಯಾಕಂದ್ರೆ ಪಕ್ಕನೇ ಪ್ರಪಂಚ ಗುರುತಿಸುವುದು ಈ ಬಲವುಳ್ಳವನಿಗೆ ಇರುವಂತಹ ಅಪಾಯ ಅದು. ಅವ ಕೈ ತುರಿಸುವುದರಿಂದಲೇ ಹೀಗೆ ಮಾಡ್ತಾ ಇದ್ದಾನೆ ಅಂತ. ನಮ್ಮ ರಟ್ಟೆ ತುರಿಕೆಗಾಗಿ ಮಾಡುವುದಲ್ಲ, ಮಾಡಬೇಕಾದ ಕರ್ತವ್ಯ ಅನ್ನುವಂತಹ ಕಾರಣಕ್ಕಾಗಿ ನಾವು ಮಾಡ್ತಾ ಇರುವುದು. ಹಾಗಾಗಿ ನಾಳೆಯಾದರೂ ಭೀಮನ ಅಂತರಂಗ ಏನು ಅನ್ನುವುದೊಂದು ಪ್ರಪಂಚಕ್ಕೆ ಪ್ರಕಟವಾಗುವ ಸಮಯ ಬರಲಿ ಅಂತ ಕಾಯ್ತಾ ಇದ್ದೇನೆ. ದಿನ ಸಂದು ದೀನೆಲೆಗಿಲ್ಲು ದಿನ ಸಂದು ದೀನೆಲೆಗಿಲ್ಲು ಮನುಜರರಿಯದಂತೆ ಗುಪಿತದೊಳಗಿರುವರೆ ಮನುಜರರಿಯದಂತೆ ಗುಪಿತದೊಳಗಿರುವರೆ ಮನೆಯಲ್ಲಿ ದೊರಕುಂಬುದೆಮಗೆ ಮನೆಯಲ್ಲಿ ದೊರಕುಂಬುದೆಮಗೆ ಕೇಳಿ ವರುಷ 12 ಕಳೆಯಿತು. ಹೇಗೆ ಕಳೆಯಿತು ಎಂಬ ಪ್ರಶ್ನೆಗೆ ಉತ್ತರ ಕೃಷ್ಣನ ದಯೆಯಿಂದ ಹೇಗೋ ಕಳೆಯಿತು. ಅನ್ನವಸ್ತ್ರಾದಿಗಳಿಗೆ ಲೋಪವಿಲ್ಲದಿದ್ದರು ಕ್ಷತ್ರಿಯರಾದ ನಮಗೆ ರಾಜ್ಯವಿಲ್ಲದೆ ನೆಮ್ಮದಿ ಇಲ್ಲದೆ ಬಿಸಿ ಎಣ್ಣೆಯಲ್ಲಿ ಹುರಿಯುತ್ತಿರುವ ಪದಾರ್ಥದ ಹಾಗಿದ್ದ ನಾವು ಆ ಕ್ಷಣ ಬಂದ ಆಯ್ತಲ್ವಾ. ಬಿಸಿ ಎಣ್ಣೆಯಿಂದ ಬೆಂಕಿಗೆ ಬೀಳುವ ಪರಿಸ್ಥಿತಿಯೋ ಅಜ್ಞಾತವಾಸವಂತೆ. ಜನರಿಗೆ ಗೊತ್ತಿಲ್ಲದೆ ನಾವು ಇರಬೇಕಾದ 1 ವರ್ಷ ಇನ್ನೇನು ಮೊದಲಾಗುವ ಈ ಕ್ಷಣ. ನನ್ನ ಕತೆ ಬೇಡ. ಭೀಮನಂತಹ ತಮ್ಮ ಇದ್ದಾನೆ. ಸಹಸ್ರ ಗದೆಗಳನ್ನು ಹಿಡಿದು ಒಂದು ಸೇನೆ ಬಂದರೂ ಇವನೊಬ್ಬ ಸಾಕು ನನಗೆ. ಅವನನ್ನು ನಾನು ಅವನ ವ್ಯಕ್ತಿತ್ವವನ್ನು ತಿಳಿಯದೆ ಮರೆಮಾಚಬೇಕು.
ಅರ್ಜುನ ಭೂಲೋಕವೇಕೆ, ದೇವಲೋಕವು ಅವನನ್ನು ನೋಡಿ ಅಸೂಯೆ ಪಡಬೇಕು. ಅಲ್ಲಿಯವರು ಅವನನ್ನು ನನ್ನನ್ನು ವರಿಸು ಎಂದು ಕೇಳುವಂತಹ ವೀರ. ಉಳಿದ ಶಸ್ತ್ರಾಸ್ತ್ರಗಳನ್ನು ಹೊಂದಿದವರೋ ವೀರರೋ ಬೇಡ, ಸಾಕ್ಷಾತ್ ದೇವತೆಗಳು ಸೆಣಸಿದರೆ ಇವನೊಡನೆ ಸೆಣಸಬೇಕು ಎಂದು ಆಸೆ ಪಡುವಂತಹ ವೀರ ನನ್ನ ತಮ್ಮ ಅರ್ಜುನ. ಭುವನೈಕ ಮೋಹನ ರೂಪ ನಕುಲ, ಶಾಸ್ತ್ರಜ್ಞ ಸಹದೇವ, ಇವರೆಲ್ಲರೂ ಒಂದು ಬದಿಯಾದರೆ ಸರ್ವಾಂಗ ಸುಂದರಿ, ಅಯೋನಿಜೆ, ಅಗ್ನಿಸಂಭೂತೆ, ಪತಿವ್ರತ ಧುರೀಣೆ, ದ್ರೌಪದಿ, ಇವರನ್ನೆಲ್ಲ ಅಜ್ಞಾತವಾಗಿ ಕಾಪಾಡಿಕೊಳ್ಳುವ ಹೊಣೆ ನನ್ನದ್ದು ಅಥವಾ ನಮ್ಮದ್ದು ಎಲ್ಲಿರಬಹುದು? ಯಾವ ಲೋಕಕ್ಕೆ ಹೋದರೂ ಇವರ ಪರಿಚಯ ಇಲ್ಲದವರು ಯಾರಾದರೂ ಇರುತ್ತಾರೆಯೋ? ಇವರು ಸ್ವತಃವಾಗಿಯೇ ಮೇರು ಸದೃಶವಾದ ವ್ಯಕ್ತಿತ್ವಗಳನ್ನು ಹೊಂದಿದ ಈ ಜನರನ್ನು, ನಮ್ಮ 6 ಜನರನ್ನು ಕಾಪಾಡುವುದು ಹೇಗೆ ಎಂಬ ಚಿಂತೆ ಸದಾ ಈ 1-2 ದಿನದಿಂದ ನನ್ನನ್ನು ಕಾಡುತ್ತಲೇ ಇದೆ. ಎಲ್ಲಿ ಹೋಗಿ ನಮ್ಮನ್ನು ನಾವು ಅವಿತುಕೊಳ್ಳಬೇಕು ಎಂಬ ಪ್ರಶ್ನೆ ಭಯವಲ್ಲದಿದ್ದರೂ ಒಂದಿಷ್ಟು ಆತಂಕವನ್ನು ಮೂಡಿಸುತ್ತದೆ. ಅಣ್ಣ ಅರ್ಜುನ, ಸಣ್ಣ ಅಣ್ಣ, ಅಣ್ಣನ ಮನದ ಆಲೋಚನೆಯನ್ನು ನಾವು ಕೇಳುವಾಗ ಮನದಲ್ಲಿ ಒಂದು ಚಿಂತೆಯನ್ನು ಒಳಗೊಂಡ ಹಾಗೆ ಇದೆ. ಮಾರ್ಗ ಒಂದು ಉಂಟಲ್ಲ ಅಣ್ಣ. ಅರ್ಜುನ, ಅಣ್ಣ ಚಿಂತಿಪುದೇಕೆ ರಣರಂಗದೊಳಗಗ್ರಗಣ್ಯನಾಗಿಗನು ಕೀಚಕನು. ಓ ಕೌರವರಲ್ಲಿ ಕಣ್ಣೆತ್ತಿ ನೋಡರ ಕಡೆಯ ಕೌರವರಲ್ಲಿ ಮಿನ್ನಲಿರುವ ಒಂದು ವರುಷ ಅಣ್ಣ. ಅಣ್ಣ ಚಿಂತಿಪುದೇಗೆ ರಣರಂಗದೊಳಗಗ್ರಗಣ್ಯನಾಗಿ ಹನು ಕೀಚಕನು. ಅಣ್ಣ ಹಿರಿಯಣ್ಣ ಅರ್ಜುನ, ನೀವು ಆಲೋಚನೆಯಲ್ಲಿ ತೊಡಗಿಕೊಳ್ಳುವುದೇ? ಮತ್ತಾರು ಆಲೋಚನೆಯಲ್ಲಿ ತೊಡಗಿಕೊಳ್ಳಬೇಕು ಅರ್ಜುನ? ನಾವೆಲ್ಲರೂ ಸೇರಿ ಮುಂದೆ ಸಾಗಬೇಕಾದ ಈ ಸಮಯದಲ್ಲಿ ಇಂತಹದ್ದೊಂದು ಆತಂಕ ಬರುವುದು ಸಹಜವೇ ಅಲ್ಲವೇ? ಈ ಪ್ರಪಂಚದ ಏಳಿಗೆಯನ್ನು ಬಳಸುವಂತಹ ಋಷಿಮುನಿಗಳು ಒಂದೊಮ್ಮೆಗೆ ಗೊಂದಲ ಅಥವಾ ಸಂದೇಹಗಳು ಬಂದರೆ ಅದಕ್ಕೆ ಉತ್ತರ ಕೊಡುವುದಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಯಾರು ಕೇಳಿದರೆ ಧರ್ಮಮೂರ್ತಿ ಎಂದೆನಿಸಿಕೊಂಡಂತಹ ಧರ್ಮರಾಯ ಎನ್ನುವುದಾಗಿ ಅವರೆಲ್ಲರೊಡನಲ್ಲಿ ಬರುವುದರ ಮುಖಾಂತರವಾಗಿ ತಮ್ಮ ಗೊಂದಲವನ್ನು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವಂತಹ ಉತ್ತರವನ್ನು ನೀಡುವಂತಹ ನಿನಗೆ ಈ ಕಾಲದಲ್ಲಿ ಬಂದಂತಹ ಗೊಂದಲವ ಚಿಂತೆ ಸಹಜವೇ ಅಲ್ಲವೇ ಅರ್ಜುನ? ಈ ಜಗತ್ತಿನಲ್ಲಿ ಒಂದು ಹೆಸರನ್ನು ಇಟ್ಟುಕೊಂಡವರು ಅಡಗಿ ಕೂಡುವುದು ಕಷ್ಟ ಆಗ್ತದೆ. ಹಾಗಿದ್ದಾಗ ಅರ್ಜುನ, ಸವ್ಯಸಾಚಿ, ಫಲ್ಗುಣ, ಪಾರ್ಥ 10 ಹೆಸರಿರುವ ನಿನಗೂ ನಿನ್ನಂಥವನನ್ನು ಕಾಪಾಡಿಕೊಳ್ಳುವುದು ಆಚೆ ಜನರಿಗೆ ಗೊತ್ತಾಗದೇ ಇದ್ದಾಗ ಇದು ಭೀಮನಂತಹ ಭೀಮನ, ಅರ್ಜುನನಂತಹ ಅರ್ಜುನ, ಹೀಗಿದ್ದಾಗ ಒಂದಿಷ್ಟು ಆತಂಕ ಮನಸ್ಸಿಗೆ ಬರುವುದು ಸಹಜವೇ ಅಲ್ಲ? ಹೌದಣ್ಣ. ಮನಸ್ಸು ವ್ಯಾಕುಲತೆಗೆ ಬಂದಂತಹ ಕಾಲದಲ್ಲಿ ಯಾವುದೇ ಸರಿಯಾದಂತಹ ಉತ್ತರ ದೊರಕದೆ ಇರಬಹುದು.
ಅಣ್ಣ, ನಿನಗೆ ಹೇಳುವುದು ಅಂತೇಳಿ ತಿಳಿದುಕೊಳ್ಳಬೇಡ. ನೆನಪಿಸಬೇಕಾದಂತಹ ಒಂದು ಕರ್ತವ್ಯವನ್ನು ನಾನು ಮಾಡ್ತೇನೆ. ಅಜ್ಞಾತವಾಸದಲ್ಲಿರುವಂತಹ ಬಗೆಗೆ ನಾವು ಆಲೋಚಿಸುವುದೇ. ಹೌದು. ಮತ್ತೆ ಹೇಗೆ ಕೃಷ್ಣನು ಇದು ತನಕ ನನಗೆ ದಾರಿ ತೋರಿಸಿಲ್ಲ. ನಿನ್ನ ಮುಖೇನ ಯಾವುದಾದರೂ ಆಲೋಚನೆ ಇದ್ದರೆ? ಧರ್ಮದ ಬೆಳಕಾಗಿರುವಂತಹ, ಧರ್ಮವೇ ದಾರಿ ಎನ್ನುವಂತಹ ಬದುಕಿನಲ್ಲಿ ನಡೆದುಕೊಂಡು ಬಂದಂತಹ ನಿನಗೆ ಅಜ್ಞಾತವನ್ನ ಕಳೆಯುವುದಕ್ಕೆ ಕಷ್ಟವೇ ಅಲ್ಲ. ಒಮ್ಮೆ ನೆನಪು ಮಾಡಿಕೋ, ಇಲ್ಲೇ ಇರುವಂತಹ ಪಕ್ಕದಲ್ಲಿರುವಂತಹ ಮತ್ಸ್ಯನಗರವೇ ಸೂಕ್ತ ಎನ್ನುವುದಾಗಿ ನನ್ನ ಆಲೋಚನೆ. ಯಾಕೆ ಕೇಳಿದ್ರೆ, ಅಲ್ಲಿ ಧರ್ಮಿಷ್ಠನಾದಂತಹ ಸತ್ಯಸಂಧನಾದಂತಹ ವಿರಾಟರಾಯನಿದ್ದಾನೆ, ರಾಜ ವಿರಾಟ್. ಅದರ ಒಂದಿಗೆ ಧರ್ಮ ಮಾತ್ರವೇ ಬಲಕ್ಕೆ ಹೆಸರಾದಂತಹ ಕೀಚಕನು ಅಲ್ಲಿಯೇ ಇದ್ದಾನೆ. ಹೌದಪ್ಪ. ಆಲೋಚನೆ ಮಾಡಿ ನೋಡಿದರೆ ಧರ್ಮಿಷ್ಠನೂ ಹೌದು, ಬಲವಂತಿಗೆ ಇರುವಂತಹ ಕೀಚಕನು ಅಲ್ಲಿರುವಂತಹ ಸ್ಥಳದಲ್ಲಿ ನಮಗೆ ಈ ಕಷ್ಟಗಳನ್ನು ಕೊಟ್ಟಂತಹ ದ್ಯೂತದ ಮುಖಾಂತರವಾಗಿ ಕಾಡಿಗಟ್ಟಿದಂತಹ ಕೌರವ ಈ ವಿರಾಟ ನಗರವನ್ನು ಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಶತ್ರುವಿನ ಬಳಿ ನಾವು ಹೋಗಬೇಕಲ್ವೇ? ಶತ್ರುವಿನ ಬಳಿ ಅಂತ ಹೇಳಿದ್ರೆ, ತ್ರಿಗರ್ತರು ವಿರಾಟರಾಯನಿಗೆ ವಿರೋಧವಾಗಿದ್ದರು. ಈ ಕಾಲದಲ್ಲಿ ತ್ರಿಗರ್ತರು ಮತ್ತು ಕೌರವರು ಮಿತ್ರರಾಗಿದ್ದಾರೆ. ಅವರಿಬ್ಬರು ಮಿತ್ರರಾಗಿರುತ್ತ ಈ ಕಾಲದಲ್ಲಿ ಇಲ್ಲಿಗೆ ವಿರಾಟ ನಗರಕ್ಕೆ ಯುದ್ಧವನ್ನ ಅಥವಾ ದಾಳಿಯನ್ನ ಮಾಡ್ತಿಲ್ಲ ಅಂತ ಹೇಳಿ ಆದ್ರೆ ಸಂಭವನೆಯೇ ಇಲ್ಲ. ಇರುವಂತಹ ಬಲ ಯಾರದ್ದು ಅಂತ ಹೇಳಿ ನಾವು ತಿಳಿದುಕೊಳ್ಳಬೇಕು. ಹೌದಕ್ಕ. ಕೀಚಕನ ಬಲವಿರುತ್ತ, ವಿರಾಟರಾಯನ ಧರ್ಮವಿರುತ್ತ, ಅಲ್ಲಿ ಕೌರವನ ಸುಳಿಯುವುದಕ್ಕೂ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನಿನಗೆ ನೆನಪಿಸುವಂತಹ ಕರ್ತವ್ಯವನ್ನು ಮಾಡಿದ್ದೇನೆ. ಹೌದಪ್ಪ. ನನಗನಿಸುವುದು ನಮಗೆ ಅಜ್ಞಾತವಾಸಕ್ಕೆ 1 ವರ್ಷವನ್ನ ಕಳೆಯುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಯಾವುದು ಕೇಳಿದ್ರೆ ಅದು ವಿರಾಟ ನಗರ ಎನ್ನುವುದಾಗಿ. ಸದಾ ಧರ್ಮವನ್ನು ಬಲವನ್ನೇ ನೆಚ್ಚಿಕೊಂಡ ನಮಗೆ ನೀ ಎಂದ ಮಾತನ್ನು ಕೇಳುತ್ತಿದ್ದರೆ ನನಗೂ ಅದೇ ಸರಿ ಎನಿಸುತ್ತಿದೆ. ಎಂದ ಮಾತನ್ನು ಕೇಳು ತಂದು ಮನದಿ ಧರ್ಮ ನಂದನ ದುಗುಡದಿಂದ ಎಂದ ಮಾತನ್ನು ಕೇಳು ತಂದು ಮನದಿ ಧರ್ಮ ನಂದನ ದುಗುಡದಿಂದ ಇಂದು ಹೂಸುರ ಬೀಜದೊಳಿಗೆ ಕಂಕನೆಂದು ಬೆದರು ತನಗೆ ಎಂದ ಮಾತನು ಕೇಳು ತಂದು ಮನದಿ ಧರ್ಮ ನಂದನ ದುಗುಡದಿಂದ ಅರ್ಜುನ, ಅಣ್ಣ, ನೀ ಹೇಳಿದ್ದು ನನಗೆ ಪೂರ್ತಿ ಸರಿ ಎನಿಸುತ್ತುಂಟು. 2 ಕಾರಣಕ್ಕೆ. ನಾವು ಎಷ್ಟೇ ಬಲವಂತರಾದರೂ ಧರ್ಮದ ನೆಲೆಯಲ್ಲಿದ್ದರೆ ಅದು ನಮ್ಮನ್ನು ಕಾಪಾಡ್ತದೆ ಎನ್ನುವ ಉದ್ದೇಶದಿಂದ ಅಲ್ಲಿ ಬಲ ಎಷ್ಟೇ ಇದ್ದರೂ ಅದನ್ನು ನಾವು ಆಧರಿಸುವುದೋ ಅಥವಾ ನಿಗ್ರಹಿಸುವುದೋ ಎಂಬ ಆಲೋಚನೆ ಬರ್ತದೆ. ಅದು ಅಲ್ಲಿ ಹೋದಾಗ ನೋಡುವ. ಆದರೆ ಅಜ್ಞಾತವಾಗಿ ಹೋಗಬೇಕಾದದ್ದು ನಾವು ಹೇಗೆ ಹೋಗಬೇಕು ಎಂಬ ಪ್ರಶ್ನೆ ಈ ಕ್ಷಣಕ್ಕೆ ನನ್ನ ಮನಸ್ಸಿಗೆ ಉದಿಸಿದ್ದು. ಒಂದು ದಾರಿ ಕಾಣಿಸಿದೆ. ಸದ್ಬ್ರಾಹ್ಮಣರನ್ನು ಮಂತ್ರಿವರ್ಗದಲ್ಲಿ ಉಳಿಸಿಕೊಂಡು ರಾಜ್ಯವನ್ನಾಳಬೇಕಾದ ನಾವು ದೈವವಿಧಿಯೋ ಎಂಬಂತೆ ಈ ಕ್ಷಣಕ್ಕೆ ಒಂದು ಬ್ರಾಹ್ಮಣರ ವೇಷವನ್ನು ಧರಿಸಿ ಕಂಕಭಟ್ಟನಾಗಿ ನಾ ಹೋಗುತ್ತೇನೆ. ಮತ್ತೆ ಕೆಲವೊಮ್ಮೆ ಅನಿಸುವುದು, ನಾವು ಯಾವ ಕಾರಣದಿಂದ ಈ ಸ್ಥಿತಿಗೆ ಬಂದಿದ್ದೇವೆ ಎಂಬುದು ನಮಗೆ ಅದು ಸದಾ ನೆನೆಸುತ್ತಾ ಇರಬೇಕೋ ಎಂಬುದು ವಿಧಿಯಾದರೆ ರಾಜರಿಗೆ ಉಳಿದವರಿಗೆ ಕಾಲಹರಣಕ್ಕೆ ಬೇಕಾಗಿ ಅವರೊಡನೆ ಪಗಡೆಯಾಡುವುದು ಇಷ್ಟು ಮಾತ್ರ ಸದ್ಯನಾ ಮಾಡಬಲ್ಲೆ. ಮತ್ತೊಂದು ವೇಷದಲ್ಲಿ ಭೀಮ ಬಲನಾದ ಭೀಮ ಹೇಗಿರಬಲ್ಲ ಎಂಬುದು ಪ್ರಶ್ನೆ ಉಂಟಲ್ಲ ಅಣ್ಣ. ಜನರ ಮಾತನ್ನು ಕೇಳುತ್ತ ನೀನ ಸಬ್ಬವ ಬಾಣಸಿನ ಮನೆ
ಸ್ಥಿರವಿನಗಿ ಜನರಿಗೆ ಒಲಲ ನಿಂದೆನಿಪನಾಮದೊಳ ಜನರಿಗೆ ಒಲಲ ನಿಂದೆನಿಪನಾಮದೊಳಿರ್ಪಿ ಎನೆ ಪಾರ್ಥ ನಿಲ್ತಿಲ್ದನು ಇಲ್ತಿಲ್ದನು ಎನಲ ಮಾತನು ಕೇಳು ತನಿಲ ಸಂಭವ ಬಾಳಸಿನ ಮನಿ ಸ್ಥಿರವಿನಗಿ ಅಣ್ಣ ಭೀಮಾ, ನಿಜವಾಗಿ ನಮಗಿದು ದೈವ ಒಡ್ಡಿದ ಪರೀಕ್ಷೆ. ವನವಾಸ ನಮಗೆ ಹೊಸತಲ್ಲ. ಹೌದಪ್ಪ. ಅಥವಾ ವನವಾಸದಲ್ಲಿ ನಾವು ನವೆಯುವುದಕ್ಕೂ ಇಲ್ಲ. ಹುಟ್ಟಿದ್ದೇ ಕಾಡಿನಲ್ಲಿ. ಅಥವಾ ಬದುಕಿನ ಬಹುಪಾಲು ನಮಗೆ ಅರಮನೆಯಿಂದ ಹೊರಗೇ ನಡೆದು ಹೋಯಿತು. ಹೌದಲ್ಲ ಅಲ್ವ? ಅವತ್ತಿಗೆ ಅರಗಿನಾಲಯದಿಂದ ಹೊರಟ ಮೇಲೆಯೂ ಬ್ರಾಹ್ಮಣರ ಅಗ್ರಹಾರದಲ್ಲಿದ್ದು ಜೀವನ ಸಾಗಿಸಿದ್ದೇವೆ. ಕಾಡಿನಲ್ಲೇ ನಡೆದಾಡಿ ಓಡಾಡಿ ಅಭ್ಯಾಸವುಳ್ಳವರಿದ್ದೇವೆ. ವನವಾಸ ಅನ್ನುವುದು ನಮಗೆ ಹೊಸ ಅನುಭವ ಏನೂ ಅಲ್ಲ. ಹೌದು. ಆದರೆ ಈಗ ಸಮಸ್ಯೆ ಬಂದದ್ದೇನು ಕೇಳಿದ್ರಿ, ಅಜ್ಞಾತವೇ. ಯಾಕದು ಸಮಸ್ಯೆ ಆಗುತ್ತದೆ? ಒಂದು ಸುಯೋಧನ ಹೇರಿದಂತಹ ನಿಬಂಧನೆ ಹಾಗೆ. 12 ವರ್ಷಗಳ ವನವಾಸ, 1 ವರ್ಷ ಪಟ್ಟಣದಲ್ಲಿ ಅಜ್ಞಾತವಾಸ. ಇದು ಬಹಳ ಪ್ರಧಾನ ಆದದ್ದು. ಎಲ್ಲೋ ಕಾಡಿನಲ್ಲಿ ಗಿರಿಗುಹೆಯಲ್ಲಿ ಅಡಗಿ ಕುಳಿತುಕೊಳ್ಳುವಾಗಿಲ್ಲ. ಪಟ್ಟಣದಲ್ಲೇ ಅಜ್ಞಾತವಾಸ ಆಗಬೇಕು. ಪಟ್ಟಣದಲ್ಲಿ ಅನ್ನುವಾಗ ಸಮಸ್ಯೆ ಬರುವುದು ಯಾಕೆ ಕೇಳಿದರೆ, ಪಟ್ಟಣ ಅಂದರೆ ಸಹಸ್ರಾರು ಮಂದಿಗಳು ಬಂದು ಹೋಗಿ ಮಾಡ್ತಾ ಇರ್ತಾರೆ. ಈಗ ಎಲ್ಲಿಗೆ ಹೋದರು ಅಲ್ವಾ? ಲೋಕಕ್ಕೆ ಅಪರಿಚಿತವಾದವನಿಗೆ ಎಲ್ಲಿ ಹೋಗಿಯೂ ಅಡಗಿಕೊಳ್ಳಿಕ್ಕೆ ಬರ್ತದೆ. ಯಾವನು ಲೋಕಕ್ಕೆ ಚಿರಪರಿಚಿತನೋ ಅವನಿಗೆ ಅಡಗಿಕೊಳ್ಳುವುದು ಕಷ್ಟ ಆಗುವುದು. ಪಾಂಡವರನ್ನಾಗಲಿ ಪಾಂಡವ ಜ್ಯೇಷ್ಠನಾದ ಧರ್ಮಜನನ್ನಾಗಲಿ ಅರಿಯದೇ ಇದ್ದವರು ಪ್ರಪಂಚದಲ್ಲಿಲ್ಲ. ಖಂಡಿತ. ಇಂದ್ರಪ್ರಸ್ಥದಲ್ಲಿ ನೀನು ಅಧಿಕಾರವನ್ನು ನಡೆಸುತ್ತಿರುವಂತಹ ಅಲ್ಪಾವಧಿಯಲ್ಲಿ ನಮ್ಮದ್ದಾದಂತಹ ಹೆಗ್ಗಳಿಕೆ ಪ್ರಪಂಚ ವ್ಯಾಪ್ತಿಯನ್ನು ಹೊಂದಿದ್ದು, ರಾಜಸೂಯವನ್ನು ಕೈಗೊಂಡು ಅದರ ಅವಭೃತವನ್ನು ಪೂರೈಸಿದಂತಹ ನಿನ್ನದ್ದಾದಂತಹ ಯೋಗ್ಯತೆ ಅರಿಯದೇ ಇದ್ದ ಎಳೆ ಶಿಶುವು ಪ್ರಪಂಚದಲ್ಲಿ. ಹೌದಪ್ಪ. ಎಲ್ಲರಿಗೂ ಗೊತ್ತುಂಟು ಧರ್ಮರಾಯ ಅಂದರೆ ಯಾರು. ಹೌದು. ಈಗ ನಾಗರಿಕರು ಬದುಕುವ ಪಟ್ಟಣದೊಳಗೆ ನಾವು ಹೋದ ತಕ್ಷಣದಲ್ಲಿ ಯಾರಿಗಾದರೂ ಒಬ್ಬನಿಗೆ ಗೊತ್ತಾಗ್ತದೋ ಇವ ಧರ್ಮರಾಯ ಅಲ್ಲವೋ ಇವ ಭೀಮ, ಅವ ಅರ್ಜುನ, ಇವರು ಮಾದ್ರಿನಂದನರು. ಹೌದು. ಯಾರನ್ನು ಗುರುತಿಸಿದ್ರು ನಮ್ಮ ಅಜ್ಞಾತ ಜ್ಞಾತವಾಗಿ ಹೋಗ್ತದೆ. ಆದ್ದರಿಂದ ಸಮಸ್ಯೆ ಸಂದಿಗ್ಧ ಇರುವುದು. ದೈವ ಕೊಟ್ಟ ಪರೀಕ್ಷೆ ಹೇಳಿದ್ದು ಅದಕ್ಕೆ. ಇನ್ನೂ ಒಂದು, ನಮ್ಮನ್ನು ನಾವು ಉಳಿಸಿಕೊಳ್ಳುವುದಕ್ಕಾಗಿ ಅಡಗಿಸಿಕೊಂಡೇ ಬದುಕುವ ಮಂದಿಗಳು ಯಥೇಚ್ಛ ಇದ್ದಾರೆ ಪ್ರಪಂಚದಲ್ಲಿ. ಅವರೇನು ಅಂತಲೇ ತೋರಿಸುವುದಿಲ್ಲ. ಬೂದಿ ಮುಚ್ಚಿದ ಕೆಂಡದಾಗಿರ್ತಾರೆ, ಒಳಗಿಂದೊಳಗೆ 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 ಅವರನ್ನು ಅಡಗಿಸಿಕೊಳ್ಳುವುದಕ್ಕೆ. ಹೀಗಿದ್ದ ಒಂದು ಪ್ರಚ್ಛನ್ನತೆಯಿಂದ ನಾವು ಬದುಕು ಸಾಗಿಸಿದವರೇ ಅಲ್ಲ. ನಮಗೆ ಕಾಡು ಬರಲಿ ನಾಡು ಬರಲಿ, ನಾವು ಎಲ್ಲಿ ಹೋದರೂ ನಮ್ಮದಾದಂತಹ ಸಹಜ ಸ್ವಭಾವದಿಂದಲೇ ಬದುಕಿದವರು. ಈ ಸ್ವಭಾವವನ್ನು ಹಿಡ್ಕೊಂಡು ನಾವು ಪಟ್ಟಣದಲ್ಲಿ ಉಳಿದರೆ ಸಾಧ್ಯ ಆಗ್ತದೋ? ಹಾಗೆಂದು ಅಲ್ಲಿಗಾಗುವಾಗ ನಮಗೆ ಸ್ವಭಾವ ಬಿಡಲಿಕ್ಕೆ ಬರ್ತದೋ? ಇದೆರಡು ಪ್ರಶ್ನೆ ಇರುವುದು ಪ್ರಧಾನ ಆಗಿ. ಬಿಟ್ಟರೆ ನಾವು ಪಾಂಡವರಲ್ಲ, ಹಿಡ್ಕೊಂಡ್ರೆ ನಾವು ಪಾಂಡವರು ಅಂತ ಊರಿಗೆ ಗೊತ್ತಾಗ್ತದೆ. ಈ ಸಂದಿಗ್ಧದಲ್ಲಿ ಸಮಸ್ಯೆಯಲ್ಲಿ ನಮ್ಮನ್ನು ಹೇಗೆ ನಿರ್ವಹಿಸಿಕೊಂಡು ಹೋಗಬೇಕು, ಇದರ ಬಗ್ಗೆ ಯೋಚಿಸಬೇಕಾದದ್ದು. ನೀನು ಪ್ರಶಸ್ತವಾದ ತೀರ್ಮಾನ ಮಾಡಿದೆ. ಹೇಗೆ? ನಾನು ಕಂಕ ಅನ್ನುವ ಅಭಿಧಾನದಿಂದ ಬ್ರಾಹ್ಮಣನಂತೆ ಇರುತ್ತೇನೆ. ಹೌದಪ್ಪ. ಇದು ನಿಜವಾಗಿ ನಿನಗೆ ಪ್ರಚ್ಛನ್ನತೆಯೇ ಅಲ್ಲ. ನೀನು ಇರುವುದೇ ಹಾಗೆ ಅಲ್ವ?
ನಿನಗೆ ಇಷ್ಟರ ತನಕ ಬದುಕಿನಲ್ಲಿ ಹೇಗಿದ್ದಿ? ಯಾವುದು ಬ್ರಾಹ್ಮಣರಿಗೆ ಒಪ್ಪಿತವಾದಂತಹ ಸದಾಚಾರ, ಅದರಿಂದಲೇ ನೀನು ಬದುಕು ಸಾಗಿಸಿದ್ದಿ. ಆದ್ದರಿಂದ ನಿಜವಾಗಿ ನೋಡಿದರೆ ನೀನು ಸುಳ್ಳೇಳಿದಾಗೂ ಆಗುವುದಿಲ್ಲ. ಇದು ನಮಗೆ ಪ್ರಧಾನ ಅಲ್ವಾ? ಈಗ ನಮ್ಮನ್ನು ನಾವು ಅಡಗಿಸಿಕೊಳ್ಳಿಕ್ಕೆ ಅಂತ ನಾವು ಅಮೃತ ಭಾಷಿಗಳು ಆಗಕೂಡದು. ಹೌದು ಅಲ್ವಾ? ನಾವು ಸುಳ್ಳು ಹೇಳಲಿಕ್ಕಿಲ್ಲ, ಯಥಾರ್ಥವೇ ಆಗಿರಬೇಕು. ಹಾಗೆಂದು ನಾವು ಹೇಳಿದ್ದು ಯಥಾರ್ಥವಾದರೂ ಯಾರಿಗೂ ಯಥಾರ್ಥ ಗೊತ್ತಾಗಬಾರದು. ಇದು ಮತ್ತೊಂದು. ಈಗ ಹೇಗಾದರೂ ಸುಳ್ಳು ಹೇಳಿ ಬದುಕುವುದು, ವಂಚನೆ ಮಾಡುವುದು, ಆದರೆ ನಮಗೊಂದು ಛದ್ಮವೇಷ ಮಾಡಿ ಎಲ್ಲಿಯೋ ಇರಬಹುದು, ಅದಲ್ಲ ವಿಷಯ. ಹಾಗಿರ್ಲಿಕ್ಕಾಗುವುದಿಲ್ಲ. ಸತ್ಯವ ಮೀರಬಾರದು. ಹಾಗೆಂದು ನಮ್ಮ ಯಾರಿಗೂ ಗೊತ್ತಾಗಕೂಡದು ವರ್ಷಕಾಲದಲ್ಲಿ. ಹೌದು. ಹೀಗಿರುವ ಸ್ಥಿತಿಯಲ್ಲಿ ಹೇಗೆ ನೀನು ಸರಿಯಾದಂತಹ ಒಂದು ನಿರ್ಣಯವನ್ನು ಘೋಷಿಸಿದೆ. ನಾನು ಕಂಕ ಅನ್ನುವಂತಹ ಅಭಿಧಾನದಿಂದಿರುತ್ತೇನೆ. ಇದೀಗ ನೋಡಿದರೆ ಒಂದು ದೃಷ್ಟಿಯಿಂದ ನೀನು ಸುಳ್ಳು ಹೇಳಿದಾಗೆ ಆಗಲಿಲ್ಲ. ಯಮನಿಗುಂಟಲ್ಲ ಕಂಕ ಅನ್ನುವ ಹೆಸರು. ಯಮ ಜಾತನೇ ಅಲ್ವೋ ನೀನು? ಹೌದು. ಆತ್ಮಾವೈ ಪುತ್ರ ನಾಮಾಸಿ ಅಲ್ವೋ? ಆ ದೃಷ್ಟಿಯಿಂದ ನೀನು ಕಂಕ ಅಂತ ಹೇಳಿದರೆ ನೀನು ಧರ್ಮರಾಯ ಅಂತ ಹೇಳಿದಾಗೆ ಆಗ್ತದೆ ಅಲ್ಲ? ಹೌದಪ್ಪ. ಸತ್ಯಕ್ಕೆ ಸರಿಯಾಗಿಸಿಕೊಳ್ಳುವುದು ಅಂತ ಹೇಳಿದ್ ನಾನು. ಈಗ ನೇರ ಸತ್ಯ ಹೇಳಲಿಕ್ಕೆ ಆಗೋದಿಲ್ಲ. ಆಗ ಸತ್ಯವನ್ನು ಸರಿಯಾಗಿಸಿಕೊಳ್ಳುವುದು, ಸುಳ್ಳು ಬರಲಿಕ್ಕಿಲ್ಲ. ಸಂಕಲ್ಪದಲ್ಲಿ ನಮ್ಮೊಳಗಿರುವುದು ನಾವು ಹೇಳಿದ್ದೇನು ಅಂತ ಅದನ್ನೇ ಭಾವಿಸಿಕೊಂಡು ಹೇಳುವುದು. ಭೀಮಸೇನ, ನಮ್ಮ ವಿಷಯ ನಾವು ಎಷ್ಟು ಸರಳವಾಗಿ ಹೇಳಿದರೋ, ನಾನು ಧರ್ಮಜನಾಗಿ ಉಳಿಯಲಿಕ್ಕೆ ಕಾರಣ ನಿನ್ನಂತಹ ತಮ್ಮಂದಿರು. ನಾವು ಹೇಳಿದ ಸರಳ ವಿಷಯವನ್ನು ದೊಡ್ಡದಾಗಿ ತೋರಿಸಬಲ್ಲವರು, ಅದನ್ನು ನಿಲ್ಲಿಸಬಲ್ಲವರು. ಹಾಗಾಗಿ ನಾ ಧರ್ಮಜನಾಗಿ ಉಳಿದದ್ದಷ್ಟೇ. ನಿನ್ನಿಂತ ದೊಡ್ಡದು ನಮ್ಮ ಬದುಕಿನಲ್ಲಿ ಎಂಥದ್ದುಂಟು? ನಮಗೆ ನೀನೇ ದೊಡ್ಡವ. ಅದಕ್ಕಿಂತ ಆಚೆಗೆ ಒಂದು ದೊಡ್ಡದು ಇಲ್ಲ ನಮಗೆ, ನಿನ್ನನ್ನು ಅನುಸರಿಸುವ ಮಂದಿಗಳಿಗೆ. ನಿನಗಿಂತ ನಾವು ಬಹಳ ಸಣ್ಣವರು ಯಾವ ಕಾಲಕ್ಕಿದ್ರು. ಆದ್ದರಿಂದಲೇ ನಿನ್ನದ್ದಾದಂತಹ ಒಂದು ಸಣ್ಣ ನಡೆಯಲು ನಮಗೆ ದೊಡ್ಡ ಗುಣವೇ ಕಾಣ್ತದೆ. ನೀನು ಕಂಕ ಅನ್ನುವಂತಹ ಹೆಸರಿಂದಿರುತ್ತೆ. ಯಾಕಂದರೆ ಆಚಾರ ಅನ್ನುವುದು ವ್ಯಕ್ತಿಯಾದವನಿಗೆ ಪ್ರಧಾನ ಆದದ್ದಲ್ವ. ಯಾವುದೋ ಒಂದು ಉದ್ಯೋಗ ಕೇಳಿಕೊಂಡ್ರು ವಿರಾಟ ಕೊಟ್ಟಾನು. ಕೀಚಕ ಅಲ್ಲಿ ಇರುವುದರಿಂದ ಕೌರವ ಆ ಕಡೆಗೆ ತಲೆ ಹಾಕುವುದಿಲ್ಲ. ಯಾಕೆಂದರೆ ಅವನ ಬಲಕ್ಕೆ ಇವ ಹೆದರುತ್ತಾನೆ. ಆದ್ದರಿಂದ ನಮಗೆ ನಿರ್ಭಯವಾಗಿ ಇರಲಿಕ್ಕೆ ಬರ್ತದೆ. ಹಾಗೆಂದು ಇರುವುದಕ್ಕೆ ಏನಾದರೂ ಒಂದು ಅವಕಾಶ ಬೇಡುವ. ಕದ್ದು ಮುಚ್ಚಿ ತಿರುಗಲಿಕ್ಕೆ ಆಗುವುದಿಲ್ಲಲ್ಲ, ಒಂದು ಆಶ್ರಯ ಹೊಂದಬೇಕು. ಈಗ ಆಶ್ರಯ ಹೊಂದುವಾಗ ವಿರಾಟನಲ್ಲಿ ಹೋಗಿ ನೀನು ಹೀಗೆ ಕೇಳಬೇಡುವ. ಕ್ಷತ್ರಿಯರಲ್ವಾ? ಅಲ್ಲ, ಹಾಗಲ್ಲ. ಈಗ ನಾವಾದರೂ ಕೇಳಬಹುದು, ಕೇಳುತ್ತಿರುವುದು ಕ್ಷತ್ರಿಯನಲ್ಲಿ. ನೀನು ಕೇಳಲಿಕ್ಕಾಗ್ತದ? ಯಾಕಾಗುವುದಿಲ್ಲ? ರಾಜಸೂಯಾವ ಭೃತವನ್ನು ಪೂರೈಸಿದ ಪ್ರಭು ನೀನು. ಈಗ ನಿಜವಾಗಿ ನೋಡಿದರೆ ನೀನು ಜನ ಯಾರು ಅಂತ ಗೊತ್ತಾದ್ರೆ ಅವ ಪೀಠದಿಂದ ಕೆಳಗೆ ಇಳಿದು ನಿನ್ನನ್ನು ಕೂತುಕೊಳ್ಳಿಸಿ, ನೀನು ಕೂತುಕೊಳ್ಬೇಕಾದ ಜಾಗ. ಯಾಕೆಂದ್ರೆ ನೀನು ಬಯಸಲಿಲ್ಲ, ಅದು ನಿನ್ನ ಔದಾರ್ಯ, ದೊಡ್ಡ ಗುಣ. ಅಯ್ಯನ ಸದ್ಗತಿ ಕಾರಣವಾಗಿ ಮಾಡಿದಂತಹ ರಾಜಸೂಯದಿಂದ ನೀನು ಚಕ್ರವರ್ತಿ ಅನ್ನುವ ಹಾಗೆ ಸಿದ್ಧವಾದದ್ದನ್ನೆಲ್ಲ ಗಳಿಲಿಕ್ಕೆ ಬರ್ತಾನೆ. ಯಾಕೆಂದ್ರೆ ಒಬ್ಬ ರಾಜಸೂಯಾವ ಭೃತವನ್ನು ಪೂರೈಸಿದ ಅಖಂಡ ಭೂಮಂಡಲದ ಚಕ್ರವರ್ತಿ. ಎಲ್ಲಿಯ ತನಕದ ಯೋಗ್ಯತೆ ಕೇಳಿದರೆ ಬ್ರಾಹ್ಮಣರು ಕೈ ಮುಗಿಬೇಕು. ಈಗ ಉಳಿದ ಕ್ಷತ್ರಿಯರು ಹೇಗೆ ಸಿಂಹಾಸನದಲ್ಲಿ ಕುಳಿತ ಅರಸಾದರೂ ಬ್ರಾಹ್ಮಣ ಬಂದರೆ ಬ್ರಾಹ್ಮಣನಿಗೆ ಕೈ ಮುಗಿಬೇಕು. ರಾಜಸೂಯಾವ ಭೃತವನ್ನು ಪೂರೈಸಿದಂತಹ ಒಬ್ಬ ಕ್ಷತ್ರಿಯನಿಗೆ ಬ್ರಾಹ್ಮಣನಾದರೂ ಕೈ ಮುಗಿಬೇಕು. ಅಷ್ಟು ಯೋಗ್ಯತೆ ಉಂಟದಕ್ಕೆ. ಅಷ್ಟು ಮಾಡಿದ ನೀನು ಅಲ್ಲ, ವಿರಾಟನನ್ನು ಸಣ್ಣದು ಹೇಳಿದ್ದಲ್ಲ, ಅಲ್ಲಿ ಹೋಗಿ ನಮಗೊಂದು ಉದ್ಯೋಗ ಕೊಡಿ ಅಂತ ಹೀಗೆ ಕೇಳಲಿಕ್ಕಾಗ್ತದೆ? ಆಗೋದಿಲ್ಲ. ಹಾಗಿದ್ರೆ ಆಶ್ರಯವನ್ನು ಹೊಂದುವುದಕ್ಕೆ ಏನು ಮಾಡಬೇಕು? ಆಶ್ರಯವನ್ನು ಕೊಟ್ಟವನಿಗಾದರೂ ಆಶೀರ್ವಾದ ಮಾಡುವ ವೇಷವೇ ನಿನ್ನದ್ದಾಗಬೇಕು. ಪಡೆಯುವುದು ಆಶ್ರಯವೇ, ಆದರೆ ಅವನಿಗೆ ಆಶೀರ್ವಾದವೇ ಮಾಡೋದು. ನೀನು ಅವನಿಂದ ಆಶೀರ್ವಾದ ತಗೊಳ್ಳಿಕ್ಕಿಲ್ಲ. ಅದಕ್ಕಾಗಿ ಕಂಕ ಸನ್ಯಾಸಿ ಅಥವಾ ಕಂಕ ಬ್ರಾಹ್ಮಣನ. ನನಗೂ ಅವನಿಗೂ ದೋಷವಿಲ್ಲ. ಯಾಕೆಂದರೆ ಒಬ್ಬ ಚಕ್ರವರ್ತಿಯಿಂದ ನಮಸ್ಕಾರ ಕೈಗೊಂಡ ದೋಷವೂ ಅವನಿಗೆ ಬರುವುದಿಲ್ಲ. ಅಥವಾ ಚಕ್ರವರ್ತಿಯ ಸ್ಥಾನವನ್ನು ಹೊಂದಿದಂತಹ ನೀನು ಇನ್ನೊಬ್ಬರಿಗೆ ತಲೆಬಾಗಿದಂತಹ ಒಂದು ನೀತಿ ವಿರಹಿತವಾದ ಸ್ಥಿತಿಯೂ ಬರುವುದಿಲ್ಲ. ಹೌದಪ್ಪ. ಈ ದೃಷ್ಟಿಯಿಂದ ಅದು ಸರಿ. ಈಗ ನಾವೆಂಥದ್ದು ಮಾಡುವುದು ಅಂತ ಬೇಡ ಅಲ್ವಾ? ಸರಿ, ನನಗೆ ಅದೇ ಸರಿ ಅಂತ ಕಾಣುತ್ತದೆ. ನಾನು ನೇರ ಅಡುಗೆ ಮನೆಗೆ ಹೋದ್ರೆ ಏನು? ಭೀಮಾ, ಅಲ್ಲಿ ಯಾರು ರಾಕ್ಷಸರಿಲ್ಲ ಭೀಮಾ. ಅಲ್ಲ, ಹೊಟ್ಟೆಯ ಹಸಿವಿನಿಂದ ಕೇಳಿದ್ದಲ್ಲ ನಾನು. ನೇರ ಅಡುಗೆ ಮನೆಗೆ ಹೋದ್ರೆ ಏನು ಅಂತ ಅಲ್ಲ. ಒಂದು ದೃಷ್ಟಿಯಿಂದ ನನಗದೇ ಒಳ್ಳೆಯದು. ನಿನಗೆ ಗೊತ್ತುಂಟಲ್ಲ ನನ್ನ ಹೊಟ್ಟೆಯೊಳಗಿರುವ ಬೆಂಕಿ. ಹೌದಪ್ಪ. ಹೇಗೆ? ಹೆಬ್ಬರಿಳಿನಷ್ಟು ನಿನಗೇ ಗೊತ್ತಿರುವುದದು ಭೀಮನ ಹೊಟ್ಟೆಯೊಳಗಿರುವ ಬೆಂಕಿ ಅಂತದ್ದು ಅಲ್ವ?
ಈ ಬೆಂಕಿಗೆ ಏನಾದರೂ ಒಂದು ಉಪಶಮನ ಸಿಗಬೇಕು ಅಂತಾದರೆ ನನಗೆ ಅಡುಗೆ ಕೋಣೆಯೇ ಒಳ್ಳೆಯದು, ಅದು ಒಂದು ದೃಷ್ಟಿಯಿಂದ ಹೌದು. ಇನ್ನೊಂದು ಪ್ರಧಾನ ಉದ್ದೇಶ ಏನು ಕೇಳಿದರೆ, ಚಕ್ರವರ್ತಿ ಸ್ಥಾನದ ಅರ್ಹತೆಯನ್ನು ಗಳಿಸಿಕೊಂಡಂತಹ ನೀನು ಯಾರ್ಯಾರು ಬೇಯಿಸಿದ್ದನ್ನು ಉಣ್ಲಿಕ್ಕಾಗ್ತದ? ವಿಶ್ವಾಸಕ್ಕೆ ಪಾತ್ರರಾದವರು ಮಾತ್ರ ಸಿದ್ಧ ಮಾಡಿದ ಪಾಕವನ್ನು ನೀನು ಉಣ್ಣಬೇಕಾದ ಅಲ್ವ? ಇಷ್ಟರ ತನಕ ನಮಗೆ ವನವಾಸದಲ್ಲಿರುವ ಕಾಲಕ್ಕೆ ಬೇಯಿಸಿಕೊಟ್ಟವಳು ಪಾಂಚಾಲ. ಈಗ ನೀನು ಕಂಕ ಅನ್ನೋ ಹೆಸರಿಂದ ಹೋಗುವಾಗ ಪಾಂಚಾಲಿಗೆ ಬೇಯಿಸಲಿಕ್ಕಾಗ್ತದೆ? ಇಲ್ಲಪ್ಪ, ಆಗೋದಿಲ್ಲ. ಅವಳು ವಿಶ್ವಾಸಕ್ಕೆ ಪಾತ್ರ, ಅವಳು ಬೇಯಿಸಿದ್ದಾಗ್ತದೆ. ಈಗ ವಿರಾಟ ನಗರದಲ್ಲಿರುವಂತಹ ಸೂದರನ್ನು ನಾವು ಹೇಗೆ ವಿಶ್ವಾಸ ನಂಬುವುದು? ಆ ಪಾಕಶಾಸ್ತ್ರ ಪ್ರವೀಣರನ್ನು. ಈಗ ಅರಸನಾದವನ ಭೋಜನ ಸಿದ್ಧ ಮಾಡುವುದನ್ನು ಪರೀಕ್ಷೆ ಮಾಡಿಯಲ್ಲೋ ಸ್ವೀಕಾರ ಮಾಡುವುದು. ಹೌದಪ್ಪ, ಅರಸನಾದವನಿಗೆ ಸರಿ, ಇಲ್ಲದಿದ್ದರೆ ಅಷ್ಟು ವಿಶ್ವಾಸಕ್ಕೆ ಪಾತ್ರರಾದವರು ಮಾಡಬೇಕು. ಈಗ ವಿರಾಟ ನಗರದಲ್ಲಿ ಸಿದ್ಧ ಮಾಡಿದ ಪಾಕವನ್ನು ನಮಗೆ ಪರೀಕ್ಷೆ ಮಾಡಲಿಕ್ಕಾಗ್ತದ? ಇಲ್ಲ. ಪರೀಕ್ಷೆ ಮಾಡಿದ ಪ್ರಶ್ನೆ ಹುಟ್ಟುವುದಿಲ್ಲ. ಎಂಥದ್ದಕ್ಕೆ ಇದು ಮಾಡಿದ ಪಾಕವನ್ನು ಪರೀಕ್ಷೆ ಮಾಡಿಯೇ ಉಣ್ಣುತ್ತಾರೆ ಅಂತಾದರೆ ಇವರು ಜನ ಕಂಡಾಗಲ್ಲ ಅನ್ನುವುದು ಒಬ್ಬ ಸಾಮಾನ್ಯನಿಗೂ ಗೊತ್ತಾಗೋದಿಲ್ವ? ಹಾಗಿದ್ರೆ ಪರೀಕ್ಷಿಸದೇ ನೀನು ಉಣ್ಣಬೇಕೆಂದಾದರೆ ಒಬ್ಬ ವಿಶ್ವಾಸಕ್ಕೆ ಪಾತ್ರನಾದವನಿಂದಲೇ ಸಿದ್ಧವಾದ ಪಾಕ ಉಣ್ಣಬೇಕು. ನಿನಗೊಬ್ಬನಿಗೆ ಬೇಕಾಗಿ ನನಗೆ ಅಡುಗೆ ಮಾಡಲಿಕ್ಕಾಗ್ತದ? ಇಲ್ಲಪ್ಪ. ಅಲ್ಲಿ ಪ್ರಶ್ನೆ ಹುಟ್ಟುವುದಿಲ್ವ? ಇದು ಬ್ರಾಹ್ಮಣರು ಅಡುಗೆ ಭಟ್ರನ್ನೇ ಕರ್ಕೊಂಡು ಯಾಕೆ ಬಂದದ್ದು ಅಂತ. ಹಾಗಾಗಿ ಎಲ್ಲರಿಗೂ ಅಡುಗೆ ಮಾಡುವ ಕೆಲಸ ಅಂತ ನಾನು ಮಾಡ್ತೇನೆ. ವಲಲ ಅಥವಾ ಬಲ್ಲವ ಅನ್ನುವಂತಹ ಹೆಸರನ್ನು ಹೊಂದಿ ನಾನು ಅಡುಗೆಯ ಪರಿಚಾರವನ್ನು ಮಾಡುವಂತಹ ಒಬ್ಬಾತ ವೃತ್ತಿಯವನಂತೆ ಅಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಭೀಮಸೇನ, ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಹೋಗಬಹುದು ಎನ್ನುವುದಕ್ಕೆ ಮಿತಿ ಇಲ್ಲದೆ ಇದ್ದರೂ ಎಷ್ಟು ಕೆಳಗೆ ಹೋಗಬಲ್ಲ ಎಂಬುದರ ಮೇಲೆ ಅವನ ನಿಜವಾದ ಅರ್ಹತೆ ಗೊತ್ತಾಗ್ತದೆ. ಸಹಸ್ರಗದ ಶಕ್ತಿಯುಳ್ಳ ನಿನ್ನ ಗದೆಯನ್ನು ಹಿಡಿದವ ನೀನು ಈಗ ಸೌಟು ಹಿಡಿಯುವುದಲ್ಲವೋ? ಅಣ್ಣನಿಗಾಗಿ ನೀ ಇಷ್ಟು ಕೆಳಗೂ ಹೋಗಬಲ್ಲವನ ಅಂತಾದರೆ ನಿನ್ನಂತಹ ತಮ್ಮನನ್ನು ಪಡೆದ ನಾ ಭಾಗ್ಯ ಇದ್ದೇನೆ. ಅಣ್ಣ, ಹಿಡಿಯುವುದೇನು ಅನ್ನೋದು ಮುಖ್ಯ ಅಲ್ಲ, ಹಿಡಿದದ್ದರ ವಿನಿಯೋಗ ಹೇಗೆ ಅನ್ನೋದೇ ಅಲ್ವ ಪ್ರಧಾನ. ಈಗ ಆಯುಧವೇ ಹಿಡಿದು ಹೋರಾಡಬೇಕಾದವ. ಆದರೆ ಏನು ಮಾಡೋಣ, ಆಯುಧ ಅನ್ನೋದು ಹೋರಾಟಕ್ಕಲ್ವ ಇರುವುದು. ಹೋರಾಟ ಯಾವ ಮುಖದಿಂದ ಅಂತ ಇರುವುದು. ಇದು ನಿನ್ನ ತಮ್ಮಂದಿರಾಗಿ ನಮಗೆಲ್ಲ ಗೊತ್ತಾದದ್ದು. ಎಂಥದ್ದು ಎಳ್ಳಿನ 7 ಭಾಗದಷ್ಟು ನಿನ್ನನ್ನು ಅನುಸರಿಸಿ ನಾವು ಕಂಡುಕೊಂಡು ನೀನು ಬಾಯಿ ಬಿಟ್ಟೆ ಹೇಳುವುದಿಲ್ಲ ಅಷ್ಟೇ. ನಮಗೆ ಬದುಕೇ ಹೋರಾಟ ಆಗಿದೆ. ಈ 1 ವರ್ಷದ ಅಜ್ಞಾತವನ್ನುವಂತಹ ನಮ್ಮ ಬದುಕಿನ ಹೋರಾಟಕ್ಕೆ ನನ್ನ ಉದ್ಯೋಗ ಯಾವುದು? ನಾನು ಹೇಳಿದ್ದೆ ಅಡುಗೆ ಮಾಡುವ ಕೆಲಸ ಮಾಡ್ತೇನೆ. ಅಡುಗೆ ಮಾಡುವವನಿಗೆ ಆಯುಧ ಯಾವುದು? ಹೌದಪ್ಪ. ಹಾಗೆ ಸೌಟೆ ಹಿಡಿದು ತಿರುಗಿಸಬೇಕು. ಸೌಟೆ ಬರೆಯುವವನಿಗೆ ಲೇಖನಿಯ ಆಯುಧ ಅಲ್ವಾ? ಅವ ಲೇಖನಿಯ ಆಯುಧ. ಮತ್ತೆ ಬರೆಯುವ ಒಂದು ಗದೆಯಲ್ಲಿ ಬರೀಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಕೈಗೊಳ್ಳುವ ಕರ್ತವ್ಯ ಏನು, ವೃತ್ತಿ ಏನು ಅನ್ನುವುದರಿಂದ ಅಲ್ವ ಆಯುಧ. ನೋಡೋಣ, ನಾನು ಸೌಟನ್ನಾದರೂ ಗದೆ ಮಾಡಿಯೇನು. ನನ್ನ ಮನಸ್ಸಿನ ತುಮುಲವನ್ನು ಇಷ್ಟಾದರೂ ನಿವಾರಣೆ ಮಾಡಿದ ನಿನ್ನನ್ನು ನೋಡಿದಾಗ ನನಗೆ ಸದಾ ಅನ್ನಿಸುವುದು, ಉಳಿದ ರಾಜರು ಹೇಳುವುದು ನಮಗೆ ಭೀಮ ಬಲದ ಸೇನೆಯುಂಟು ಅಂತ, ನಾವು ಹೇಳುವುದು ನಮಗೆ ಭೀಮಸೇನನ ಬಲ ಉಂಟು ಅಂತ. ಆಗಲಿ. ಆದರೂ ಇದ್ದಾನಲ್ಲ ಅರ್ಜುನ, ನನಗೀಗ ಅನುಮಾನ ಕಾಣುವುದು ಇವನದ್ದೇ. ಈಗ ಇವನನ್ನು ಅಡಗಿಸುವುದೇ ಯಾವ ಅಮರಾವತಿಗೆ ಕಳಿಸಿ ಮಾರ್ಗವೊಂದುಂಟು. ಅಮರಾವತಿಯೊಳಗಾದ ಕೊರತೆಯುಂಟು, ಜನಗಮರಾವತಿಯೊಳಗಾದ ಕೊರತೆಯೊಟ್ಟನು ಕರಿಸುವೆ, ಅದರ ಅನುಕರಿಸುವೆ, ಅದರ ಜನಗಮರಾವತಿಯೊಳಗಾದ ಕೊರತೆಯುಂಟನು ಕರಿಸುವೆ, ಅದರ ಜನಪಾಲಾಗ್ರಣಿ ನಿನ್ನ ಸತ್ಯವಿದ್ದರೆ
ಇಲ್ಲವಿದ್ದರೆ ಗೆಲೆನೆನೆ ಯಮಡರು ಪೀಳ್ದರು. ಎನಗಮರಾವತಿಯೊಳಗಾದ ಕೊರತೆಯುಳ್ಳನು ಕರಿಸುವೆ ಅದರ ಆ ಹಿರಿಯಣ್ಣ ಕಿರಿಯಣ್ಣ, ನೀವು ಒಂದೊಂದು ಮಾರ್ಗವನ್ನು ಆಲೋಚಿಸಿಕೊಂಡು ಆ ಮಾರ್ಗದಲ್ಲಿ ನಡೆಯುವಂತಹ ಬಗೆಗೆ ಮುನ್ನಡಿ ಇಟ್ಟಿರಿ. ಆದರೆ ಈ ಪ್ರಪಂಚದಲ್ಲಿ ನಿಮ್ಮನ್ನು ಕಂಡು ಹಿಡಿಯದೆ ಕುಳಿತುಕೊಳ್ಳಬಹುದು, ಆದರೆ ನನ್ನನ್ನು ಕಂಡು ಹಿಡಿಯದೆ ಕುಳಿತುಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಹೌದು, ಯಾಕೆಂದರೆ ನಮ್ಮಲ್ಲಿ ಎಲ್ಲರಿಗಿಂತ ಹೆಚ್ಚು ಪ್ರಸಿದ್ಧ ನೀನೇ. ಹೌದು ಹೌದು, ಮೂರು ಲೋಕದ ಗಂಡ ಎನ್ನುವಂತಹ ಬಿರುದನ್ನು ಪಡೆದವನು. ಮೊನ್ನೆ ದೇವಲೋಕಕ್ಕೆ ಹೋಗಿ ಬಂದಮ್ಮ. ಅದೇ ದೇವಲೋಕದಲ್ಲಿ ಹೋದಂತಹ ಒಂದು ಘಟನೆಯ ಪರಿಣಾಮದಿಂದಾಗಿ ಅದರ ಉಪಯೋಗ ಈ ಕಾಲಕ್ಕೆ ನನಗೆ ಒದಗಿ ಬಂದ ಹಾಗೆ ಆಯಿತು. ಓಹೋ, ಅದೆಂಥದ್ದು? ದೇವಲೋಕದಲ್ಲಿ ನನಗೊಂದು ಶಾಪ ಸಿಕ್ಕಿತು. ಊರ್ವಶಿ ನನ್ನನ್ನು ಬಯಸಿ ಬಂದಳು. ಒಲ್ಲೆ ಎಂದಂತಹ ನನಗೆ ನಪುಂಸಕನಾಗಿ ಹೋಗು ಎನ್ನುವುದಾಗಿ ಶಾಪವನ್ನು ಕೊಟ್ಟಳು. ಒಂದು ರೀತಿಯಲ್ಲಿ ಎಲ್ಲರೂ ಹೇಳುವುದು ಹಾಗೆ ಅಲ್ವ, ಸ್ವರ್ಗದಲ್ಲಿ ಶಾಪ ಎನ್ನುವಂತಹದ್ದಿಲ್ಲ, ಸ್ವರ್ಗದಲ್ಲಿ ಸಿಕ್ಕುವುದೆಲ್ಲವೂ ವರ ಎನ್ನುವುದಾಗಿ. ಒಂದು ರೀತಿಯಲ್ಲಿ ಇದು ಶಾಪ ಅಂತ ಹೇಳಿ ಕಂಡರು. ನನ್ನ ಅಯ್ಯನಾದಂತಹ ದೇವೇಂದ್ರ ಮತ್ತೆ ಆಡಿ ಹೇಳಿದ, ಇದು ನಿನಗೆ ಮುಂದೆ ಅಜ್ಞಾತವಾಸದ ಕಾಲದಲ್ಲಿ ಉಪಯೋಗಕ್ಕೆ ಬರುತ್ತದೆ ಎನ್ನುವುದಾಗಿ. ಹಾಗಿದ್ರೆ ನಪುಂಸಕ ಅಂದರೆ ಎಷ್ಟು ಅಂತ ಅದಕ್ಕೊಂದು ಅವಧಿ ಉಂಟು? 1 ವರ್ಷದ ಅವಧಿ. ಪೂರ್ತಿ ಅಲ್ಲ. ಬಹುಶಃ ಅದು ಹೀಗಿರಬೇಕು. ಈಗ ವರ ಕೊಡುವುದು ಯಾರಿಗೆ? ಅಲ್ಲ, ವರ ಕೊಡುವುದು ಯಾರಿಗೆ? ಅಪೇಕ್ಷಿಗಳಿಗೆ. ಹೌದು, ಈಗ ನೀನೇ ಲೋಕದ ವರ, ಮತ್ತೆ ನಿನಗೆ ವರ ಕೊಡುವುದಿಲ್ಲಿಂದ, ಹಾಗಾಗಿ ಶಾಪ ಕೊಟ್ಟದ್ದು ಇರಬೇಕು. ಯಾಕೆ 3 ಲೋಕದ ಗಂಡ ಅಲ್ವಾ ನೀನು? ಹೌದು. ಮತ್ತೆ ನಿನಗೆ ವರ ಕೊಡ್ಲಿಕ್ಕೆ ಆಗ್ತದೆ, ಅದಕ್ಕೆ ಬಹುಶಃ ಶಾಪ ಕೊಟ್ಟದ್ದು ಅಲ್ವಾ? ಈಗ ತಾಯಿಯಾದವಳು ಈಗ ತಿನ್ನು ಬೇಕು ಅಂತ ಮಗು ಹಠ ಹಿಡಿದಾಗ ಮೊದಲಿಗೆ ಬೇಡ ಹೇಳುದು, ಆಮೇಲೆ ಏನೋ ಅವಳ ಯೋಚನೆಯಲ್ಲಿ ಇರ್ತಾಳೆ, ಈಗ ತಿನ್ನು. ಹೌದು, ತಿನ್ನು ಅಂದರೆ ಅದು ಕೋಪದಿಂದ ಕೊಟ್ಟದ್ದು ಅಂತ ಅರ್ಥ ಅಲ್ಲ. ಕೋಪವಿದ್ದರೂ ಆ ಕೋಪದಲ್ಲಿಯೂ ಪ್ರೀತಿ ಇರುತ್ತೆ. ಆದ್ರೂ ಕೊಟ್ಟದ್ದು ತಿನ್ನುವುದಕ್ಕೆ ಹೌದಲ್ಲ? ಹೌದು. ಈಗ ಊರ್ವಶಿ ನಮಗೆ ಹಾಗೆ ಅಲ್ವ? ತಾಯಿಯ ಸದೃಶ. ಅಂತಹ ತಾಯಿ ಕೊಟ್ಟಂತಹ ಶಾಪವೇ ನನಗೆ ವರವಾಗಿ ಪರಿಣಮಿಸಿತು. ಗಂಡುಗಲಿತನವನ್ನ ಮರೆಮಾಚುವುದಕ್ಕೆ ಅದರ ವಿನಿಯೋಗವನ್ನು ನಾನು ಮಾಡಿಕೊಳ್ತೇನೆ. ಹಾಗಂತ ಹೇಳಿ ಸುಮ್ಮನೆ ಕುಳಿತುಕೊಳ್ಳುವುದಕ್ಕೆ ಸಾಧ್ಯ ಉಂಟ? ಅಲ್ಲ, 1 ವರ್ಷಕ್ಕೆ ನೀನು ಅದನ್ನು ಆಹ್ವಾನಿಸಿಕೊಳ್ಬಹುದು ನಿನ್ನ ಶರೀರಕ್ಕೆ. ಕೆಲಸ ಎಂತದ್ದಪ್ಪ? ಕೆಲಸ ಸ್ವರ್ಗಲೋಕದಲ್ಲೇ ಕಲಿತಂತಹ ವಿದ್ಯೆ, ಚಿತ್ರಸೇನ ಗಂಧರ್ವನಿಂದ ಕಲಿತಂತಹ ನಾಟ್ಯಶಾಸ್ತ್ರವನ್ನ ಆ ಕಾಲದಲ್ಲಿ ಶಿಷ್ಯವೃತ್ತಿಯವನ್ನ ಮಾಡಿಕೊಂಡು ನಾನು ಪಾಠವನ್ನು ಕಲಿತೆ. ಆದರೆ ಈಗ ಇಲ್ಲಿರುವಂತಹ ರಾಣಿಯವರಿಗೆ ಆ ನಾಟ್ಯಶಾಸ್ತ್ರವನ್ನು ಕಲಿಸುವುದರ ಮುಖಾಂತರವಾಗಿ ನಾಟ್ಯಶಾಸ್ತ್ರದ ಗುರುವಾಗಿ ನಾನು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಅಲ್ಲ, ಗಂಡು ಮಕ್ಕಳು ನಾಟ್ಯ ಅಭ್ಯಾಸ ಮಾಡಬಾರ್ದು ಅಂತಿಲ್ಲ, ಆದರೆ ಸಾಮಾನ್ಯವಾಗಿ ಲೋಕ ವ್ಯವಹಾರ ಹೇಗೆ ಕೇಳಿದೆ, ನಾಟ್ಯಾದಿ ಲಲಿತ ಕಲೆಗಳಲ್ಲಿ ಹೆಚ್ಚು ಆಸಕ್ತರು ಸ್ತ್ರೀಯರೇ ಅಲ್ವಾ? ಆದ್ದರಿಂದ ಸ್ತ್ರೀಯರ ಮಧ್ಯದಲ್ಲಿ ಇದ್ದುಕೊಂಡು ಅವರಿಗೆ ನಾಟ್ಯ ಕಲಿಸುವಂತಹ ಕಾಯಕ, ಅದಕ್ಕೆ ಒಂದರ್ಥದಿಂದ ಗಂಡಸರಾಗುವುದಿಲ್ಲ. ಹೌದು, ಆದರೆ ಹೆಸರು ಬೇಕಲ್ಲ? ಹೆಸರು ಬೇಕು. ಬೃಹನ್ನಳೆ ಎನ್ನುವುದಾಗಿ ಹೆಸರು, ಅಭಿಧಾನವನ್ನು ಇಟ್ಟುಕೊಳ್ಳುತ್ತೆ. ಬೃಹನ್ನಳ. ಹೇಗೆ ಅಣ್ಣ, ಹಿರಿಯಣ್ಣ, ಈ ಮಾರ್ಗವನ್ನು ನಾನು ಕಂಡುಕೊಂಡಿದ್ದೇನೆ. ದೇವಲೋಕದಲ್ಲಿ ನಿನಗೆ ಶಾಪ ರೂಪದಲ್ಲಿ ಸಿಕ್ಕ ವರವನ್ನು ಈಗ ನೀನು ಬಳಸಿಕೊಳ್ಳುತ್ತೇನೆ ಎಂದರೆ ಮತ್ತೆ 2ನೇ ಉಪಾಯ ಇಲ್ಲದಿದ್ದಾಗ ಇದನ್ನು ಒಪ್ಪಿಕೊಳ್ಳಲೇಬೇಕು. ಅಣ್ಣನಾಗಿ ನನ್ನ ಮನಸ್ಸಿನಲ್ಲಿ ಈಗ ತುಮುಲ ಏನಣ್ಣ, ಅಂತಹ ಭೀಮಸೇನ, ಇಂತಹ ಅರ್ಜುನ, ಇವರೆಲ್ಲ ಅಡಗಿ ಕುಳಿತುಕೊಳ್ಳಬೇಕೇ. ಆದರೂ ಇಷ್ಟು ವರ್ಷಗಳು ನಾವೆಲ್ಲ ಸಂಪಾದನೆ ಮಾಡಿದ ಶಸ್ತ್ರಾಸ್ತ್ರಗಳು ಕಡಿಮೆ ಏನಲ್ಲ, ಇವನ್ನೆಲ್ಲ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಆಯುಧ ಹಿಡ್ಕೊಂಡು ಹೋಗುವಾಗಿಲ್ಲ ಅಲ್ಲ? ಯುದ್ಧಗಳ
ವರ ಬನ್ನಿ ಮರಗಾಗ ಆ ಧನುಷರ ಯುದ್ಧಗಳ ವರ ಬನ್ನಿ ಮರಗಾಗ ಮನುಜರು ತಿಳಿಯದಲ್ದದನಿಯೇ ಹೆಣನಾಕಾರದಲ್ಲಿ ಚರ್ಮದಿ ಸುತ್ತಿ ಹೆಣನಾಕಾರದಲ್ಲಿ ಚರ್ಮದಿ ಸುತ್ತಿ ಬಿಗಿದು ಜಲ್ನುಳಿಯರ್ಗೆ ನಮಿಸಿ ಧರ್ಮಜನು ಈ ಧನುಷರಾಯುಧಗಳಿಗೊಂದು ವ್ಯವಸ್ಥೆ ಮಾಡಬೇಕಲ್ಲ ನಾವೆಲ್ಲ ಸೇರಿ. ಮಹಾಗದೆಯನ್ನು ಹಿಡಿದ ಭೀಮ ಸೌಟು ಹಿಡಿದಾಯಿತು. ತನ್ನ ಗಾಂಡೀವದಿಂದ ಶತ್ರುಕರ್ಷಣನಾಗಿ ವಿರೋಧಿ ಪಾಳೆಯದಲ್ಲಿರುವವರಿಗೆ ನಡು ರಾತ್ರಿಯಾದರೂ ಸಿಂಹಗರ್ಜನೆಯನ್ನು ಹುಟ್ಟಿಸಬೇಕಾದ ಅರ್ಜುನನು ನಟುವಾಂಗವನ್ನು ಹಿಡಿದಾಯಿತು. ಈಗ ನಾವೆಲ್ಲ ಬಿಡುವುದೇ ಇದನ್ನು. ಧನುಷರಾಯುಧಗಳನ್ನು ತಾತ್ಕಾಲಿಕವಾಗಿ ಆದರೂ ರಾಜ್ಯವನ್ನು ಸಾಕ್ಷಾತ್ ದೈವವಾಗಿಯೇ ನಾವು ಭಾವಿಸುವುದಲ್ಲವೋ. ಯಾರೂ ಆಯುಧ ಹಿಡ್ಕೊಂಡು ಹೋಗುವಾಗಿಲ್ಲ. ಪ್ರಚ್ಛನ್ನ ವೇಷದಿಂದ ನಾವು ಬದುಕುವಂತಹ ಕಾಲದಲ್ಲಿ ಇರಬಹುದಾದಂತಹ ನಮ್ಮದಾದ ವೃತ್ತಿಗೆ ಆಯುಧ ಸಂಬಂಧವೇ ಇಲ್ಲ ಇಲ್ಲ ಅಲ್ವಾ? ಒಂದು ವ್ಯವಸ್ಥೆ ಮಾಡು. ಈಗ ಅವರು ನಕುಲ ಸಹದೇವರಿಗಾದರೂ ಆಯುಧ ಹಿಡಿಲಿಕ್ಕೆ ಆಗುದಿಲ್ಲ, ಇವಳಿಗೂ ಆಗುವುದಿಲ್ಲ. ಏನೋ ಒಂದು ಮಾಡಬೇಕಲ್ಲ. ಈಗ ನಾವೆಲ್ಲರೂ ಇರುವುದು ಜೀವಂತ ಶವಗಳಾಗಿಯೇ ಅಲ್ಲವೇ? ಉಸಿರುಂಟು ಅಷ್ಟೇ ಅಲ್ಲ. ನೀನಾಗೆ ಹೇಳಿದ್ರೆ ನಮಗೆ ಸಮಾಧಾನ, ನೀನೇ ಒಪ್ಪುವುದಿಲ್ಲ ಅದನ್ನು, ಅದೇ ಕಷ್ಟ ಆಗುವುದು. ಒಪ್ಪಲಿ ಬಿಡಲಿ, ಈಗ ಬೇರೆ ಉಪಾಯ ಇಲ್ಲ. ನಕುಲ ಸಹದೇವರ ಅಸ್ತ್ರಗಳನ್ನು ಕೈಕಾಲುಗಳಾಗಿ ಮಾಡುವ, ಗಾಂಡೀವವನ್ನು ಬೆನ್ನು ಮೂಳೆಯಾಗಿ ಮಾಡುವ, ನಿನ್ನ ಗದೆಯನ್ನು ತಲೆಯಾಗಿ ಮಾಡುವ, ನಮ್ಮನ್ನು ಧರ್ಮವೇ ಸದಾ ರಕ್ಷಿಸುತ್ತಿರುವುದನ್ನು ನಾವು ಸದಾ ಮನದಲ್ಲಿ ನೆನೆಯಿಟ್ಟು ಅದಕ್ಕೊಂದು ಚರ್ಮದ ಹೊದಿಕೆಯನ್ನು ಹಾಕಿ ಒಂದು ದೇಹದ ರೂಪವನ್ನು ಕೊಟ್ಟು ಶಮೀ ವೃಕ್ಷವನ್ನೇರಿಸುವ. ಆಗ್ಬೋದಲ್ವೋ? ಪಕ್ಕನೆ ನೋಡುವಾಗ ಒಂದು ಭ್ರಾಂತಿ ಹುಟ್ಟಬೇಕು ಅಲ್ವೋ? ಯಾವುದೋ ಒಂದು ಹೆಣ ತೂಗಾಡ್ತಾ ಉಂಟು, ಹೀಗೆ ಭಾಸವಾಗುವ ಹಾಗೆ ಅದಕ್ಕೊಂದು ರೂಪವನ್ನು ಒದಗಿಸಿಕೊಡಬೇಕು. ಸ್ಮಶಾನದಲ್ಲಿರುವಂತಹ ಶಮೀ ವೃಕ್ಷದಲ್ಲಿ ಅದನ್ನು ಬಂಧಿಸಬೇಕು. ಯಾಕೆಂದರೆ ಇಲ್ಲದೇ ಇದ್ದರೆ ಜನವಸತಿ ಅಥವಾ ಜನಸಂಚಾರ ಬಹಳ ಇರುವ ಜಾಗದಲ್ಲಿ ನಾವದನ್ನು ಇರಿಸಿದರೂ ಕಷ್ಟವೇ. ಅಂದರೆ ಈ ಮಂದಿಗಳಿಗೆ ಕುತೂಹಲ ಹೆಚ್ಚು, ಅವರವರಲ್ಲಿ ಇರುವುದರ ಬಗ್ಗೆ ಅವರಿಗೆ ಗಮನ ಇಲ್ಲ, ಬೇರೆಯವರದ್ರ ಬಗ್ಗೆ ಕುತೂಹಲ ಹೆಚ್ಚಿರುವುದು. ಅದೆಂಥದ್ದು ಹಾಗೆ ಇದೆಂಥದ್ದು ಹೀಗೆ ಅಂತ ಸಂಶೋಧನೆಗೆ ಹೊರಟ್ರೆ ಅದು ಕಷ್ಟವೇ. ಸ್ಮಶಾನದಲ್ಲಿಯೇ ಇರಿಸುವುದು ಯಾಕೆ ಒಳ್ಳೆಯದು ಅಂತ ನನಗೆ ಕಾಣೋದು ಕೇಳಿದರೆ, ಸ್ಮಶಾನಕ್ಕೆ ಬಂದವರಿಗೆ ಮೇಲೆ ನೋಡುವ ಯೋಚನೆಯೇ ಬರುವುದಿಲ್ಲ. ಯಾಕೆಂದರೆ ಸ್ಮಶಾನಕ್ಕೆ ಬರುವುದು ಯಾಕೆ? ಅವರೇ ದುಃಖದಲ್ಲಿ ಇರ್ತಾರೆ. ಆಗ ಬಂಧುಗಳನ್ನು ಕಳ್ಕೊಂಡೋ, ಸಂಬಂಧಿಕರನ್ನು ಕಳ್ಕೊಂಡೋ, ಆಪ್ತೇಷ್ಟರನ್ನು ಕಳ್ಕೊಂಡೋ ಸ್ಮಶಾನಕ್ಕೆ ಬರ್ತಾರೆ. ಆ ಕಾಲದಲ್ಲಿ ಮತ್ತೆ ಸುತ್ತಮುತ್ತ ನೋಡ್ಲಿಕ್ಕೆ ಅವರಿಗೆ ವ್ಯವಧಾನ ಉಂಟ, ಅವರು ತಲೆ ಕೆಳಗಾಗಿ ಕಣ್ಣೀರಾಗ್ತಾ ಇರ್ತಾರೆ. ನೋಡಿದರೂ ಇದು ನಮಗೆ ಬೇಕು ಅನಿಸ್ತಾರೆ. ಬಟ್ ಸ್ಮಶಾನದಲ್ಲಿರುವುದಾದ್ದರಿಂದ ಒಂದು ಶವ ಅನ್ನುವುದಕ್ಕೆ ದೊಡ್ಡ ವಿಶೇಷ ಏನು ಹುಟ್ಟುವುದಿಲ್ಲ. ಒಂದು ವೇಳೆ ತಲೆ ಎತ್ತಿ ನೋಡಿದ್ರೆ ಅದು ಶವದ ಹಾಗೆ ಕಾಣ್ತದೆ. ಹೌದೌದು. ಹಾಗಾಗಿ ಅದೇ ಒಳ್ಳೆಯದು, ಬಂಧಿಸುವ. ಮಾತ್ರವಲ್ಲ, ಅತೀವ ಧೈರ್ಯವಂತರು ಯಾರಾದರೂ ಬಂದು ಕೇಳಿದರೆ ಹೀಗಾಗಬಾರದು ಅಂತ ಶಮೀ ವೃಕ್ಷಕ್ಕೆ ನಮ್ಮದೊಂದು ಪ್ರಾರ್ಥನೆಯನ್ನು ಮಾಡುವ. ರಕ್ಷಣೆ ಬೇಕಲ್ಲ ಅಲ್ವೇ? ಅವಧಿಯೊಳಗೆ ಪಾರ್ಥ ಬಲದೋರ್ವ ಕೇಳಿದರೆ ಅವಧಿಯೊಳಗೆ ಪಾರ್ಥ ಬಲದೋರ್ವ ಕೇಳಿದರೆ
ಅರಿವುದಲ್ಲದೆ ಬೇರೆ ಪವನ ಸಂಭವ ಮೂರ್ಖನ ತಗಿಯದಿರೆಂದು ಪವನ ಸಂಭವ ಮೂರ್ಖನ ತಗಿಯದಿರೆಂದು ಅವನೀಚ ನಮರರ್ಗೆ ಮಣಿದ ಶಿವಶಕ್ತ್ಯಾತ್ಮಕವಾದ ಪ್ರಕೃತಿಯನ್ನು, ಅದಕ್ಕೆ ಸಂಕೇತವಾಗಿ ನಮಗೆ ಈ ಕಾಲಕ್ಕೆ ಒದಗಿ ಬಂದ ಶಮಿ ವೃಕ್ಷವನ್ನು ನಾ ಬೇಡುವುದೊಂದೇ. ಅವಧಿಯೊಳಗೆ ಸಕಾಲಕ್ಕೆ ಅರ್ಜುನ ಬಂದು ಬೇಡಿದರೆ ಶಸ್ತ್ರಾಸ್ತ್ರಗಳನ್ನು ಮರಳಿ ದಯಪಾಲಿಸು. ನನ್ನ ಮಗನ ಸಮನನಾದ ಭೀಮ ಒಂದರ್ಥದಲ್ಲಿ ಮೂರ್ಖ ಇದ್ದಾನೆ. ಅವ ಬಂದು ಕೇಳಿದರೆ ಕೊಡಬೇಡ ಪ್ರಕೃತಿ ದೈವ, ಅವ ಬಂದು ಕೇಳಿದರೆ ಕೊಡಬೇಡ. ಎಂಥ ಪ್ರಾರ್ಥನೆ ಇದು? ಹಾಗಿದ್ರೆ ನಾವು ಯಾರು? ಸೋದರರೊಳಗನಲ್ಲ ಸುರಜಾಲ ನಾಮೈದರೆ ತಡೆಯಲಿ ಕಾಲ. ಎಂತಹ ಮಾತುಗಳಿದು! ಧನುಷರಗಳನ್ನೆಲ್ಲ ಗುಪಿತವಾಗಿರಿಸುವುದಕ್ಕೊಂದು ಯೋಜನೆಯನ್ನು ನಾವು ಕೈಗೊಂಡು ಅದನ್ನು ಹೆಣನಾಕಾರದಿಂದ ಸುತ್ತಿ ಶಮಿ ವೃಕ್ಷದಲ್ಲಿ ಬಂಧಿಸಿದ್ರೆ ಪಕ್ಕನೆ ನಮ್ಮನ್ನು ಗುರುತಿಸುವುದಕ್ಕೆ ಅವಕಾಶವಾಗದೇ ಇರುವಂತಹ ಒಂದು ಸ್ಥಿತಿಗಾಗಿ ಈ ಸನ್ನಿವೇಶವನ್ನು ನಾವು ಸ್ವೀಕರಿಸಬೇಕಾದ ಅನಿವಾರ್ಯತೆ ಇದೆ ಅಂತ ನಾನು ಮೊದಲಿಗೆ ಭಾವಿಸಿದೆ. ಈಗ ನೋಡಿದರೆ ಆಯುಧಗಳೆಲ್ಲ ಹೆಣನಾಕಾರದಲ್ಲಿ ಆದದ್ದು. ಆಯುಧ ಹಿಡಿಯಬೇಕಾದ ಭೀಮ ಹೆಣ ಆದದ್ದಿಲ್ಲಿ. ಏನು ಹೇಳಿದ ನಮ್ಮಣ್ಣ? ಪ್ರಕೃತಿಯನ್ನೇ ಉದ್ದೇಶಿಸಿ ಅಲ್ಲ, ಲೋಕ ಸಾಕ್ಷಿಗಳಾದಂತಹ ದೈವ ದೇವರುಗಳನ್ನು ಸಾಕ್ಷಿಯನ್ನಾಗಿಸಿ ವರ್ಷ ಕಾಲದ ಅವಧಿಗೆ ಪಾಂಡವರದ್ದಾದಂತಹ ಆಯುಧವನ್ನು ಸಂರಕ್ಷಿಸುವಂತಹ ಹೊಣೆಯನ್ನು ಅವರ ಸಾನ್ನಿಧ್ಯಕ್ಕೆ ಒಪ್ಪಿಸಿ ಅವರಲ್ಲಿ ಮಾಡಿಕೊಂಡ ಪ್ರಾರ್ಥನೆ ಅಂತದ್ದು. ಅವಧಿಯೊಳಗೆ ಪಾರ್ಥ ಬಂದು ಕೇಳಿದರೆ ಈ ಆಯುಧಗಳನ್ನು ಕೊಡು, ಆದರೆ ವಾಯುಸುತನಾದಂತಹ ಈ ಮೂರ್ಖ ಭೀಮ ಕೇಳಿದರೆ ಕೊಡಬೇಡ. ಎಲ್ಲ ಹಾಗಿದ್ರೆ ಮತ್ತೆ ಅಣ್ಣನನ್ನು ಅನುಸರಿಸಿಕೊಂಡು ನಾವಿಷ್ಟು ದಿವಸ ಬಂದದ್ದಕ್ಕೇನು ಮೌಲ್ಯ ಉಳಿದಾಗಾಯಿತು? ಏನು ಕೈಯಲ್ಲಿ ಆಯುಧ ಉಂಟು ಅನ್ನುವುದಕ್ಕಾಗಿ ಕಂಡವರ ಮೇಲೆಲ್ಲ ಬಲಪ್ರಯೋಗವನ್ನು ಮಾಡುತ್ತಾ ಬಂದವನ ನಾನು ಇಷ್ಟರವರೆಗೆ. ನಾನು ಈಗ ನಾನು ಮೂರ್ಖ ಆದ್ರೆ ಮತ್ತೆ ಅವ ಎಂಥದ್ದು ಕೌರವ? ಈಗ ಅವನಿಗೆ ಯಾವ ಹೆಸರು ಇಡುವುದು? ಅಲ್ಲ, ನಾನು ಕೌರವರಲ್ಲಿ ಒಬ್ಬ ಆಗಿ ಹೋದನ. ಭವಿಷ್ಯತ್ತಿನ ಕುರಿತಾದ ಚಿಂತನೆ ಇಲ್ಲದೆ ಕೇವಲ ತತ್ಕಾಲದಲ್ಲಿ ಒದಗಬಹುದಾದಂತಹ ಒಂದು ಪರಿಣಾಮವನ್ನಷ್ಟೇ ಆಲೋಚಿಸಿ ಯಾವನು ಕಾರ್ಯವನ್ನು ಕೈಗೆತ್ತಿಕೊಳ್ತಾನೆ ಅವ ಅಲ್ವಾ ಮೂರ್ಖ? ಅದು ಸುಯೋಧನ ಅಲ್ವಾ? ಪ್ರತ್ಯಕ್ಷ ಸಾಕ್ಷಿ ಉಂಟು ಕಣ್ಣ ಮುಂಭಾಗದಲ್ಲಿ. ನಾಳೆಗೆ ಏನಾಗುತ್ತದೆ ಅನ್ನುವ ಚಿಂತನೆ ಇಲ್ಲ ಅವನಿಗೆ. ಇವತ್ತಿಗೆ ನಷ್ಟನ್ನು ಮಾತ್ರ ಯೋಚಿಸ್ತಾನೆ. ಅಲ್ಲದೆ ಹೋದರೆ ಬಲವಂತರಾದ ಪಾಂಡವರನ್ನು ಅಡಿಗಡಿಗೆ ಕೆಣಕಿದ್ರೆ ನೋವುಂಟು ಮಾಡಿದ್ರೆ ನಾಳೆಗೆ ತನಗೆ ಸುಖ ಸಿಗ್ತದೆ ಅನ್ನುವ ನಿರೀಕ್ಷೆಯನ್ನು ಹೊಂದುವುದಕ್ಕೆ ಸಾಧ್ಯ ಆಗುತ್ತದೆ. ಯಾಕೆ ಎರಡೆರಡು ಸಲ ದ್ಯೂತಾಡಿದ? ಶಕುನಿಯದ್ದಾದಂತಹ ಕರಚಮತ್ಕೃತಿಯಲ್ಲಿ ಹೊಂದಿರುವ ವಿಶ್ವಾಸ ಏನಾಗುತ್ತದೆ ದ್ಯೂತದ ಮೂಲಕವಾಗಿ? ಸೋಲು ಬಂದಿತ್ತು ಒಂದು ಕ್ಷಣಕ್ಕೆ, ಪಾಂಡವರು ಸೋತಾರು. ಆದರೆ ಪಾಂಡವರ ಬಲ ಸೋಲುವುದಿಲ್ಲ. ಇದನ್ನು ಯೋಚಿಸಬೇಡ ಸುಯೋಧನನಾದರೂ. ಒಬ್ಬ ಬಲವುಳ್ಳವನ ವಿರೋಧವನ್ನು ಕಟ್ಟಿಕೊಂಡರೆ
ನಾಳೆಗೆ ತನಗದು ಪ್ರಾಣಾಂತಿಕವಾಗಿ ಒದಗುತ್ತದೆ ಅನ್ನುವಂತಹ ಯೋಚನೆ ಒಬ್ಬ ವಿವೇಕಿಯಾದವ ಮಾಡಬೇಕಾಗುತ್ತದೆ. ಅದನ್ನು ಮಾಡದೆ ಈ ಕಾಲದಲ್ಲಿ ಕೈಗೊಂಡಂತಹ ಒಂದು ಕಾರ್ಯಕ್ಕೆ ಈ ಕಾಲದಲ್ಲೇ ಸಿಗಬಹುದಾದಂತಹ ಪರಿಣಾಮವೇ ಪ್ರಧಾನ ಅನ್ನುವಂತಹ ಭಾವದಿಂದ ವ್ಯವಹರಿಸಿದಂತಹ ಸುಯೋಧನನ ಸಾಲಿಗೆ ನನ್ನನ್ನು ಸೇರಿಸ್ತಾನೆ ಅಂತಾದರೆ ಹಾಗಿದ್ರೇನು? ಕುಂತಿನಂದನನಾದ ಭೀಮ, ಪಾಂಡುನಂದನನಾದ ಭೀಮ ಇಂದಿನ ದಿನ 100 ಮಂದಿ ಕೌರವರಲ್ಲಿ ಸೇರಿಕೊಳ್ಳಬೇಕಾದಂತಹ ಹೆಸರು ಅನ್ನುವುದನ್ನು ನಿರ್ಣಯಿಸಿದನು. ಈಗ ಏನಾಗ್ತದೆ ನಮ್ಮ ಕೈಗೆ ಆಯುಧ ಬಂದ್ರೆ? ನಮಗರ್ಥ ಆಗ್ತದೆ ಅಣ್ಣ ಯಾವ ಉದ್ದೇಶದಿಂದ ಹೇಳಿದ್ದಾನೆ. ನಮ್ಮ ಮನಸ್ಸಿಗೆ ಕಂಡದ್ದನ್ನು ಬಾಯಿ ಬಿಟ್ಟು ಆಗಾಗ ಆಡ್ತಾ ಬಂದೇವಲ್ಲ, ಅದರಿಂದಲೇ ಬಂದ ಸಮಸ್ಯೆ ಇದು. ಒಂದೊಮ್ಮೆಗೆ ವನವಾಸದಲ್ಲಿ ನಮ್ಮವರ ಸಂಕಟ ಕಂಡು ಕಣ್ಣೀರಿಳಿಸುವುದನ್ನು ನೋಡಿದಾಗ ಆಯುಧ ತಿರುಗಿಸಿ ಹೊರಟಿದ್ದೆ, ಹೊಡಿತೇನೆ ಆ ಕೌರವರನ್ನು ಅಂತ. ಆಗ ಅಣ್ಣ ತಡೆದ. ಈಗ ಅವ ಯಾಕೆ ಹೇಳ್ತಾ ಇರೋದು? ಅವ ಕಂಕನ ಸ್ವರೂಪದಿಂದ ವಿರಾಟ ನಗರದಲ್ಲಿರ್ತಾನೆ, ನಾನೆಲ್ಲಿಯೋ ಮತ್ತೊಂದು ಕಡೆಯಲ್ಲಿ ಅಡುಗೆ ಭಟ್ಟನಾಗಿ ವ್ಯವಹಾರ ಮಾಡ್ತಾ ಇರ್ತೇನೆ. ಎಲ್ಲಿಯಾದ್ರೂ ಆವೇಶ ಬಂದು ಆಯುಧ ಹಿಡ್ಕೊಂಡೋಗಿ ಕೌರವರ ತಲೆ ಬಡಿದರೆ ತಡಿಲಿಕ್ಕೆ ಒಟ್ಟಿಗೆ ಅಣ್ಣ ಇಲ್ಲಲ್ಲ, ಇಲ್ಲಿಯಾದ್ರೂ ಅವ ಇದ್ದಾನೆ. ನಿಲ್ಲು ನಿಲ್ಲು ನಿಲ್ಲು, ವರ್ಷ ಕಳೀಲಿ, ಅವಧಿ ಮುಗೀಲಿ, 13 ಮುಗೀಲಿ, ಆಮೇಲೆ ನೋಡುವ. 13 ಮುಗಿಯುವುದ? 13 ಅಲ್ಲ, ಇವತ್ತು ಅವನು 16 ಮಾಡ್ತಾನೆ. ಮಳೆ ಅಂತ ಇಲ್ಲ, ಗಾಳಿ ಅಂತ ಇಲ್ಲ, ಚಳಿ ಅಂತ ಇಲ್ಲ. ಕಲ್ಲು ಮುಳ್ಳಿನ ಮೇಲೆ ಕಾಲಿಟ್ಟುಕೊಂಡು ಕಾಡಿನಲ್ಲಿ 12 ವರ್ಷ ಜೀವನ ನಡೆಸಿದ ಯಾವ ಪ್ರಾರಬ್ಧಕ್ಕೆ? ಅಣ್ಣನಿಗೆ ಬೇಸರ ಆಗ್ತದೆ. ಅಣ್ಣನನ್ನು ಅನುಸರಿಸಿಕೊಂಡಿರಬೇಕಾದದ್ದು ತಮ್ಮನ ಕರ್ತವ್ಯ. ಈಗ ಆ ಮೂರ್ಖ ಮಾಡಿದ್ದು ಮೋಸ ಅನ್ನೋದು ಎಲ್ಲರಿಗೂ ಗೊತ್ತಿಲ್ವಾ? ಅದನ್ನು ತಿಳಿಲಿಕ್ಕೆ ಬೃಹಸ್ಪತಿ ಬರುವುದು ಬೇಡ. ಸುಯೋಧನ ದ್ಯೂತ ಮಾಡಿದ್ದು ಕಪಟದ್ದೇ. ಕಪಟದ ದ್ಯೂತದಲ್ಲಿ ನಮ್ಮನ್ನು ಸೋಲಿಸಿ ಕಾಡಿಗಟ್ಟಿದ್ರೆ 12 ವರ್ಷ ಕಲ್ಲು ಮುಳ್ಳಿನಲ್ಲಿ ನಾವು ಕಾಲು ಊರಬೇಕಾಗಿತ್ತ? ಶಟಂ ಪ್ರತಿ ಶಾಟ್ಯಂ, ಹೋಗಿ ಹೊಡೆಯುತ್ತೇನೆ ಹೊರಟಿದ್ದೆ. ಆಗ ತಡೆಯುವಾಗಲ್ಲ ಸುಮ್ಮಗಾದದ್ದು ಯಾಕೆ? ಸತ್ಯ ಮೀರ್ಲಿಕ್ಕಿಲ್ಲ. ಅವ ಮಾಡಿದ್ದು ಮೋಸವೇ ಆಗಲಿ, ಆದರೆ ನಾವು ಸತ್ಯವಂತರವುದಲ್ಲ, ನಾವು ಒಪ್ಪಿದ ಪಣ ಅಲ್ವ. ಆದ್ದರಿಂದ ನಾವು ವನವಾಸವನ್ನು ಪೂರೈಸಿಕೊಳ್ಳೋಣ. 13 ವರ್ಷ ಮುಗಿಯಲಿ, ಆಮೇಲೆ ನೀವು ಬೇಕಾದ್ದು ಮಾಡಿ. ಹೀಗೆ ಹೇಳ್ತಾ ನಮ್ಮನ್ನು ಸಮಾಧಾನ ಮಾಡ್ತಾ ಇದ್ದವ. ಆಗಲಿ, ಅಣ್ಣನನ್ನು ಸೇರಿಸಿಕೊಂಡಿರುವ ಅಣ್ಣ ಹೇಳುವಂತಹ ಒಬ್ಬ, ಅಣ್ಣ ಹೇಳಿದ್ದನ್ನು ಕೇಳುವಂತಹ ಒಬ್ಬ ತಮ್ಮನಾಗಿ, ಅಣ್ಣನಿಗೆ ವಿಧೇಯನಾದಂತಹ ಭೀಮನಾಗಿ ಈ ಪ್ರಪಂಚದಲ್ಲಿ ನನಗೊಂದು ಅಸ್ತಿತ್ವ. ಈ ನಿರ್ಣಯದಿಂದಲೂ ಅದನ್ನು ನಾನು ಬಲವಂತಿಕೆಯಿಂದ ಅದುಮಿಟ್ಟುಕೊಂಡು ಕುಳಿತದ್ದು ಇಷ್ಟರ ದಿವಸ. ಈಗ ಕುಳಿತೇನು ಪ್ರಯೋಜನ? ನಾನು 12 ವರ್ಷ ಕಾದದ್ದೇ ಬಂತು. ಈಗ 13 ವರ್ಷ ಪ್ರಾರಂಭ ಆಗುವಾಗ ನಮಗೆ ಬಂದ ಹಣೆ ಬರಹ ಎಂಥದ್ದು? ಮೂರ್ಖ ಅಂತಲ್ವಾ? ವಿವೇಕ ಇಲ್ಲದೆ ಕರ್ತವ್ಯಕ್ಕೆ ಮುಖವಾಗುವವನ ನಾನು. ಕಾರ್ಯಕಾರ್ಯಗಳ ಯೋಚನೆ ಇಲ್ಲದೆ ಈ ತನಕದ ಉದ್ದೇಶ ಎಲ್ಲ ಭಂಗ ಬರುವಾಗ ಮಾಡುವವನ. ಈ ಒಂದು ಅಪನಂಬಿಕೆಯಿಂದ ಅಲ್ವಾ ಹೇಳಿದ್ದು ಅವನಿಗೆ ಆಯುಧ ಕೊಡುವುದು ಬೇಡ. ಈಗ ಬೇಕಾದ್ರೆ ಹೇಳಿಯಪ್ಪ, ಅರ್ಜುನನೊಬ್ಬ ಬಂದರೆ ಆಯುಧ ಕೊಡು, ಮುಗಿಲಿ, ಅಲ್ಲಿಗೆ ವಾಕ್ಯ ಮುಗಿಲಿ. ಮೂರ್ಖನದ ಭೀಮ. ಹಾಗಿದ್ರೆ ಈ 5 ಮಂದಿಗಳಲ್ಲಿ ನಾನೊಬ್ಬ ಮೂರ್ಖನ? ಈಗ ನನಗರ್ಥ ಆಗ್ತದೆ, ಹೌದು ನನ್ನದು ಮೂರ್ಖತನವೇ. ಯಾಕೆ ಮೂರ್ಖತನ? 13 ವರ್ಷ ಕಳೆದ ಮೇಲಾದರೂ ಕೌರವನ ತಲೆ ಒಡೆಯುತ್ತೇನೆ ಅಂತ ಕಾದನಲ್ಲ, ಅದು ಮೂರ್ಖತನ. ಇದು ಯಾವತ್ತೂ ಮಾಡಬೇಕಾಗಿದ್ದದ್ದು. ವನವಾಸಕ್ಕೆ ಹೊರಟ ಮರುದಿವಸ ಹೋಗಿ ಆ ದುಶ್ಯಾಸನನ ಎದೆಯ ಅಳತೆ ತೆಗಿಬೇಕಿತ್ತು, ಎಷ್ಟು ದೊಡ್ಡದು ಅಂತ. ಆಗ ಭೀಮ ಮೂರ್ಖ ಆಗ್ತಿರ್ಲಿಲ್ಲ, ಅವನ ಕರಳು ಬಗೆಯಬೇಕಿತ್ತು. ಈಗಲೂ ಮಾಡಿ ಏನು? ಯಾಕೆ ಅಜ್ಞಾತ? ವಿರಾಟ ನಮ್ಮ ಮುಂಭಾಗದಲ್ಲಿ ಕೈ ನೀಡಿ ನಿಲ್ಲಬೇಕಾದಂತಹ ಒಬ್ಬಾತ ಸಾಮಂತ ನೃಪನ ಸ್ಥಾನದಲ್ಲಿರುವವ. ಅಲ್ಲಿ ಹೋಗಿ ನಾನು ಅಡುಗೆ ಮಾಡಬೇಕು, ಮಾಡ್ತೇನೆ ಪಾಕ. ನನಗೆ ಗೊತ್ತಿಲ್ಲ ಪಾಕ ಮಾಡುವುದು ಹೇಗೆ ಅಂತ. ಹೋಗುತ್ತೇನೆ ಹಸ್ತಿನಾವತಿಗೆ. ಯಾರವ? ಕೌರವನ ಮತ್ತೊಬ್ಬನ, ಎಲ್ಲರ ತಲೆ ಒಡೆಯುತ್ತೇನೆ. ಕೇವಲ ಹಸ್ತಿನಾವತಿಯಲ್ಲಿರುವವರಲ್ಲ,
ಯಾರು ನನ್ನ ಕೈ ತಡೆಯುವುದು ಬೇಡ. ಪ್ರತ್ಯಕ್ಷ ಪರಶಿವನೇ ಬಂದು ನಿಮಗೆ ಭೂಮಿ ಇಲ್ಲ ಅನ್ನುವ ಹಾಗೆ ಹೇಳಿದರೆ ಪರಶಿವನನ್ನೇ ಎಡಗೈಯಿಂದ ಜಾರಿಸಿ ಆ ಸುಯೋಧನನ ತಲೆ ಒಡೆದಿದ್ರೆ ನಾನು ಭೀಮಸೇನ ಅಲ್ಲ, ಈಗ ನಾಶ ಮಾಡ್ತೇನೆ. ತಮ್ಮ 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 ಬಾಬಾ ಕೋಪವಿದೇನು ಒಮ್ಮೆ ಸೈರಿಸಿನ್ನು ತಮ್ಮ ಬಾಬಾ ತಮ್ಮ ಬಾಬಾ ಕೋಪವಿದೇನು ಒಮ್ಮೆ ಸೈರಿಸಿನ್ನು ಏನು ಒಮ್ಮೆ ಸೈರಿಸಿನ್ನು ಧರ್ಮ ಕೆಟ್ಟರೇನು ಸ್ವಾರ್ಥ ನಮ್ಮ ಕಷ್ಟ ವ್ಯರ್ಥ ಧರ್ಮ ಕೆಟ್ಟರೇನು ಸ್ವಾರ್ಥ ನಮ್ಮ ಕಷ್ಟ ವ್ಯರ್ಥ ತಮ್ಮ ಬಾಬಾ ಕೋಪವಿದೇನು ಒಮ್ಮೆ ಸೈರಿಸಿನ್ನು ತಮ್ಮ ಕೋಪವಿದೇನು ತಮ್ಮ ವಾಯುನಂದನ, ಹಾಗೆ ನೋಡಬೇಡ, ಕಷ್ಟ ಆಗ್ತದೆ. ಇದು ತನಕ ನೀವು ಉಸಿರಾಡಿದ್ದು ಗಾಳಿಯೋ ಬೆಂಕಿಯೋ ಅರ್ಥ ಆಗೋದಿಲ್ಲ. ಒಮ್ಮೊಮ್ಮೆ ಈಚೆ ಬಾ, ಒಮ್ಮೆ ನನ್ನ ಕೈ ಹಿಡಿದುಕೋ. ಮೂರ್ಖ ಯಾಕೆ ನಿನಗೆ? ಕಷ್ಟ ಬಂದಾಗ ಆದಿ ಬಂದು ಅಣ್ಣ ತಮ್ಮಂದಿರಿ ಅಂತ ಹೇಳ್ತಾರೆ. ಅಪ್ಪನ ಸ್ಥಾನದಲ್ಲಿದ್ದು ಕರೆಯುತ್ತಿದ್ದೇನೆ. ಒಮ್ಮೆ ಇಲ್ಲಿ ಬಾ, ಓಡಬೇಡ. ಇಲ್ಲ ಬೇಡ, ಶಿವನ ಹತ್ತಿರ ಹೋಗೋದು ತುಂಬ ಉಂಟು. ನನ್ನ ಮಾತೆರಡು ಕೇಳ್ತೀಯ ತಮ್ಮ? ಅಲ್ಲ, ನಾನು ಎಲ್ಲರ ಹತ್ರ ಹೀಗೆ ಬಯಸಿಕೊಳ್ಳಿಕ್ಕಿದ್ದವನ? ಅವರು ಹೇಗೂ ಅದಕ್ಕೆ ಇದ್ದವರು. ಯಾರು ಕೌರವಾದಿಗಳು ನನ್ನನ್ನು ನೋಡಿದ್ರೆ ಆಗುವುದಿಲ್ಲ ಅವರಿಗೆ. ಅವರು ಬೈಲಿ, ಎಷ್ಟು ಬೇಕಾದರೂ ನಿಂದಿಸಲಿ, ನನಗದು ನೋವಾಗು. ನೀನು ಅನುಜ, ಹಿರಿಯರು ಬೈದ ಬೈಗಳು ನಮಗೆ ಆಶೀರ್ವಾದವೆಲ್ಲವೂ ಆಗೋದು. ಹೌದೌದು, ಅವರು ಆಶೀರ್ವಾದ ಮಾಡಲಿಕ್ಕೆ ಹಿರಿಯರು ಅಂತ ಆಗುದು ನಮ್ಮನ್ನು ಬೈದೆ. ಕೆಲವೊಮ್ಮೆ ಬೈಯುವುದು ಪ್ರೀತಿಯಿಂದಲೇ ಅಲ್ಲವೋ? ಅದಾದ್ರೆ ಮಾಡಲಿ. ನೀನೇ ಹೇಳಿದ್ದಲ್ವ ಅರ್ಜುನ, ಅವರು ಪ್ರೀತಿಯಿಂದಲೇ ಬೈಯೋದು, ಅವರ ಹತ್ರವೇ ಅವರಿಗೆ ಪ್ರೀತಿ, ಅದಕ್ಕೆ ನನ್ನನ್ನು ಬೈಯೋದು. ಮಗ ಹೆಚ್ಚು ಸಿಹಿಯನ್ನು ಕೇಳಿದರೆ ಸಾಕು ಸಾಕು ಹೇಳುವುದು. ಅನಿವಾರ್ಯವಾದಾಗ ಮೂರ್ಖ ತಿನ್ನು, ನೀ ಹೇಳಿದ್ದೆ ಅಲ್ವ, ಅಷ್ಟೇ. ನಿನ್ನ ಕತೆ ನಿಂಗೆ ಹೇಳುವಷ್ಟು ಶಕ್ತಿ ನನಗಿಲ್ಲ. ಹುಟ್ಟಿದ ಆರಭ್ಯ ಬಂಡೆ ಬಿದ್ದು ಜನ ಉರುಳಿದವರಿದ್ದಾರೆ. ನೀ ಬಿದ್ದು ಬಂಡೆ ಉರುಳಿದ ಕತೆ ಜಗತ್ತು ಕೇಳಿದೆ. ಇನ್ನು ರಾಕ್ಷಸರ ಕತೆ ನಾ ಹೇಳುವುದೇ ಬೇಡ. ಅವನನ್ನು ಸೇರಿಸಿದ್ದು ಜರೆಯೇ ಆದರೂ ಅವನ ಸಂಧಿಬಂಧವನ್ನು ಬಿಡಿಸಿದ್ದು ನೀ ಅಲ್ಲವೋ ಭೀಮ? ಅಷ್ಟೇಕೆ ನಮ್ಮನ್ನೆಲ್ಲರನ್ನು ನೀ ಕಾಪಾಡಿದ್ದಲ್ಲವೋ? ಅಂದರಗಿನ ಮನೆಯಲ್ಲಿ ಜಗತ್ತೆಲ್ಲ ಮಲಗಿದ್ದಾಗ ನಿನ್ನ ಮೈ ಮೇಲೆ ಕುಳಿತು ಕುಳಿತು ನಾವು ಸುಸ್ತಾಗಿ ಮಲಗಿದ್ದಾಗಲೂ ಎಚ್ಚರದಿಂದಿದ್ದು ನೀ ನಮ್ಮನ್ನು ಕಾಪಾಡಿದ್ದಲ್ಲವೋ? ಹೌದು, ಅಲ್ಲಿಯೂ ತಂದ ಮೇಲೆ ಕೊನೆಗೆ ಕಾಡಿನಲ್ಲಿ ನನಗೆ ಕೊಟ್ಟ ಪ್ರಶಸ್ತಿ ಅದೇ ಅಲ್ವ. ಉರಿಯ ಮನೆಯಲ್ಲಿ ನಮ್ಮನ್ನು ಸಾಯ್ಲಿಕ್ಕೆ ಬಿಡದೆ ಇಲ್ಲಿಗೆ ಹೊತ್ತುಕೊಂಡು ಬಂದದ್ದು ಯಾಕೆ? ನಾವು ಅಲ್ಲಿಯಾದರೂ ಸಾಯ್ತಿದ್ದೇವಲ್ಲ ಅಂತ. ಆ ಕ್ಷಣಕ್ಕೇನೋ ಒಂದು ನುಡಿದಿರುತ್ತೇವೆ, ಆದರೆ ಆದ್ಯಂತ ನಮ್ಮನ್ನು ಕಾಪಾಡಿಕೊಂಡು ಬಂದದ್ದಂತೂ ನೀವೇ ಅಲ್ಲವೋ? ಅದು ಆಳ ಅರ್ಥ ಆದದ್ದರಿಂದಲೂ ಸುಮ್ಮಗೆ ಕುಳಿತದ್ದಲ್ಲಿ. ಇಲ್ಲದಿದ್ರೆ ನಾನು ಮತ್ತೆ ಹೊತ್ತುಕೊಂಡು ಹೋಗ್ತಿರ್ಲಿಲ್ಲ, ಬೆಂಕಿ ಹೊತ್ತು ಹೊರಗಿನ ಮನೆಗೆ ನಿಮ್ಮನ್ನು. ನೀ ಏನು ಹೇಳಿದರೂ ಸಹಜ ಗುಣವೇ. ಸಿಂಹ ಒಂದು ಗರ್ಜಿಸಬಾರದು ಅಂದರೆ ಆಗ್ತದೋ? ಹಾಗೆಯೇ ಯಾವ ಕ್ಷಣಕ್ಕೆ ನಮ್ಮೆಲ್ಲರ ಮೇಲೆ ಇರುವ ಪ್ರೀತಿಯ ದಾಢ್ಯತೆ ನಮಗೆ ಗೊತ್ತಿದೆ. ನಮ್ಮ ಮೇಲೆ ನಿನಗೆ ಎಷ್ಟು ಅಕ್ಕರೆ ಇದೆ ಎಂಬುದೂ ಗೊತ್ತಿದೆ. ಯಾವ ಕ್ಷಣಕ್ಕೆ ನಿನ್ನ ರೋಷ ಮಿತಿಮೀರಿ ಏನು ನಿರ್ಣಯ ನೀನು ತಗೊಳ್ತೀಯ ಎಂಬ ಉದ್ದೇಶದಿಂದ ಮಾತ್ರ ಅರ್ಜುನ ಬಂದಾಗ ಕೊಡು, ಭೀಮ ಬಂದಾಗ ಕೊಡಬೇಡ ಎಂದು ಮಾತ್ರ ಹೇಳಿದ್ದು ಹೊರತು ನೀ ಅರ್ಹನಲ್ಲ ಎಂದು ಮಾತ್ರವಲ್ಲ. ಅಣ್ಣ, ಒಬ್ಬ ಸಾಮರ್ಥ್ಯ ಇಲ್ಲದೇ ಇದ್ದವನಿಗೆ ಸಂಕಟವನ್ನು ಅನುಭವಿಸಬೇಕಾದದ್ದು ಅವನ ವಿಧಿ ಅಲ್ವಾ? ಯಾವನಿಗೆ ತನ್ನ ಸಂಕಟವನ್ನು ಪರಿಹರಿಸಿಕೊಳ್ಳುವ ಸಾಮರ್ಥ್ಯ ಶಕ್ತಿ ಉಂಟು ಅಂಥವನು ಸಂಕಟವನ್ನು ಅನುಭವಿಸ್ತಾ ಉಳಿಯುತ್ತಾನೆ ಅಂತ ಆದರೆ ಅದು ಅವನ ವಿಧಿ ಅಲ್ಲ.
ಇನ್ಯಾವುದೋ ಒಂದು ಕಾರಣಕ್ಕಾಗಿ ಅವ ಅದನ್ನು ಅನುಭವಿಸ್ತಿದ್ದಾನೆ ಅಂತ ಅರ್ಥ. ಈಗ ವನವಾಸದಲ್ಲಿ 12 ವರ್ಷಗಳ ಕಾಲ ವಿಧೇಯನಾದ ಶಿಷ್ಯನಾಗಿ ನಿನ್ನನ್ನು ಅನುಸರಿಸಲಿಲ್ವ ನಾನು? ನಿನಗೆ ಕೊನೆಗೂ ಈಗ ನನಗೆ ಕೊಟ್ಟ ಪ್ರಶಸ್ತಿ ಮೂರ್ಖ ಅಂತ ಅಲ್ವಾ? ಈಗ ಮೂರ್ಖನಾದರೆ ನಿನ್ನನ್ನೇ ಅನುಸರಿಸಿಕೊಂಡಿರ್ತೇನೆ ನಾನು. ಶಕ್ತಿಯೊಂದೇ ಇದ್ದರೂ ಬದುಕಬಹುದು, ಅಥವಾ ಅತೀವ ಕಷ್ಟದಲ್ಲಿ ಮತ್ತೊಬ್ಬರ ಆಸರೆ ಪಡೆದೂ ಬದುಕಬಹುದು. ಕಷ್ಟವಿದ್ದೂ ಶಕ್ತಿ ಇದ್ದ ನಿನ್ನಂತಹವನನ್ನು ಕಾಪಾಡಿಕೊಳ್ಳುವುದು, ಸರಿದಾರಿಯಲ್ಲಿ ಇಡುವುದು ಕೆಲವೊಮ್ಮೆ ಕಷ್ಟ ಆಗ್ತದೆ. ಯಾಕೆಂದರೆ ಯಾವ ಕ್ಷಣದಲ್ಲಿ ಮಿತಿ ಮೀರಿ ನಾವು ಯಾವ ನಿರ್ಣಯ ತಗೊಳ್ತೇವೆ ಎಂದು ಕೆಲವೊಮ್ಮೆ ಉದ್ದೇಶದಲ್ಲಿ ಇವರಿಗೆ ಅಷ್ಟು ಶಕ್ತಿ ಇದೆ, ಈ ಸದ್ಯಕ್ಕೆ ಅಷ್ಟು ಶಕ್ತಿ ಬೇಡ ಅನ್ನುವ ಉದ್ದೇಶದಿಂದಲೂ ಕೆಲವು ನಾವೊಮ್ಮೆ ಹೇಳಿರಬಹುದಷ್ಟೇ. ಭೀಮಾ, ಒಪ್ಪುತ್ತೀಯೋ? ನಿನ್ನ ಅಣ್ಣ ನನಗೆ ಆಯುಧ ಕೊಡೋದು ಬೇಡ ಹೇಳಿದ್ಯಾಕೆ ನೀನು? ನೋಡ ಕೇಳುವ, ಈಗ ನಿನ್ನ ಹತ್ರ ಒಂದು ಕೇಳಿದ ನಾನು ಎಲ್ಲಿಯಾದರೂ ಆಯುಧ ಹಿಡ್ಕೊಂಡು ಹೋದದ್ದು ಉಂಟ? ಎಲ್ಲಿಗೆ ಹೋಗುದಿದ್ರು ನಿನ್ನ ಹತ್ರ ಕೇಳಿ ಅಲ್ವ ಆಯುಧ ಹಿಡ್ಕೊಂಡು ಹೋದದ್ದು? ಹೌದಪ್ಪ. ಅಲ್ಲ, ಈಗ ಮತ್ತೆ ಆಯುಧ ನನಗೆ ಕೈಗೆ ಸಿಕ್ಕಿದ್ರೆ ನಾನು ಅಪಾಯ ಮಾಡ್ತೇನೆ, ಏನು ಕೈ ತುರಿಕೆಯಿಂದ ಕೈಯಲ್ಲಿ ಕತ್ತಿ ಉಂಟು ಅಂತ ಕಂಡದ್ದನ್ನೆಲ್ಲ ಕತ್ತರಿಸುವ ಬುದ್ಧಿಯ ನನಗೆ? ಅದು ಸರಿಯಾದ ಸಮಯದಲ್ಲಿ ಅಪಾಯ ಮಾಡಿದರೆ ಶತ್ರುಗಳಿಗೆ ತೊಂದರೆ ಇಲ್ಲ. 12 ವರ್ಷ ಹೆಣಗಿದ್ದೇವೆ, ಹೌದು. ಕಾಡು ನಮಗೆ ಕಷ್ಟವಲ್ಲದೆ ಇದ್ದರೂ ಕ್ಷತ್ರಿಯರಾದ ನಮಗೆ ಹೀಗಿರುವುದು ಕಷ್ಟವಲ್ಲವೋ? ಎಲ್ಲಿರುವುದು ಅಲ್ಲ, ಹೇಗಿರುವುದು ಎಂಬ ಪ್ರಶ್ನೆ ಇದೆ. 12 ವರ್ಷ ಹೇಗೋ ಕಳೆದಿದ್ದೇವೆ. ಕಳೆಯಬೇಕಾದ ಒಂದು ಅಜ್ಞಾತ ವರುಷದಲ್ಲಿ ಯಾವುದೇ ಒಂದು ಕ್ಷಣದ ಸೂಚನೆ ಅಥವಾ ಒಂದು ಪುಟ್ಟ ಸೂಚನೆ ಸುಯೋಧನೆಗೆ ಹೋದರೂ ನಾವೆಲ್ಲ ಮತ್ತೆ 13 ವರ್ಷ ಕಷ್ಟಪಡಬೇಕಾಗ್ತದೆ. ಇದನ್ನು ನೋಡಿ ನಮ್ಮೆತ್ತ ತಾಯಿ ಕುಂತಿಯೂ ನರಳಬೇಕಾಗ್ತದೆ ಎಂಬ ಉದ್ದೇಶದಿಂದ ಮಾತ್ರ ಹೇಳಿದ್ದು ಭೀಮಾ. ಅಲ್ಲ, ಈಗ ಅವಧಿಗಿಂತ ಮುನ್ನ ಒಂದು ಆಯುಧ ಕೇಳುವ ನಾನು ಅನ್ನುವ ನಿರ್ಣಯ ನಿನಗೆ ಹೇಗೆ ಬಂತೋ? ಈಗ ಹಾಗಿದ್ರೆ ಅರ್ಜುನನ ಬಂದರೆ ಕೊಡ್ಬೋದು ಅಂತ ಹೇಳಿದೆಯಲ್ಲ, ಅದು ಯಾಕೆ? ಒಂದು ಈ ಪ್ರಪಂಚದಲ್ಲಿ ನೀನೇ ಅಲ್ವ ಹೇಳಿದ್ದು, ಹಲವು ಬಾರಿ ಆಗ್ತದೆ ಮಕ್ಕಳು ಕೇಳುವ ಪ್ರಶ್ನೆಗೆ ತಂದೆ ತಾಯಿಯರಿಗೆ ಉತ್ತರ ಇರುವುದಿಲ್ಲ. ನನ್ನ ಪರಿಸ್ಥಿತಿಯು ಹಾಗೆಯೇ ಆಗಿದೆ. ಆದರೆ ಒಂದು ದೃಢವಾಗಿ ಹೇಳಬಲ್ಲೆ, ನೀವು ಒಪ್ತೀಯೋ ಅಲ್ವೋ, ನಾ ಧರ್ಮರಾಜ ಅಥವಾ ಧರ್ಮರಾಯ. ಧರ್ಮವನ್ನು ನಾವು ನೆಚ್ಚಿದರೆ ಧರ್ಮ ನಮ್ಮನ್ನು ಕಾಪಾಡ್ತದೆ ಅಂತ ಈ ಕ್ಷಣದಲ್ಲಿ ಬಹುಶವೇ ಧರ್ಮವು ನನ್ನ ಬಾಯೆಲ್ಲ ಮಾತಾಡಿಸಿರಬಹುದಷ್ಟೇ. ಹಾಗಾಗಿ ಆ ಮಾತಾಡಿದ್ದೇನೆ. ಹೌದು, ಹೀಗೆ ಮಾತಾಡುವಾಗ ನಾವೆಂತ ಮಾಡೋದು? ಉಪಾಯ ಇಲ್ಲದಿದ್ದಾಗ ಏನು ಮಾತಾಡೋದು ಅರ್ಥ ಆಗೋದಿಲ್ಲ. ಅಲ್ಲ, ಯಾಕೆ ಅಂದರೆ ಕೊನೆಗೆ ನೀನು ನಮ್ಮನ್ನು ಕಟ್ಟಿ ಹಾಕುವುದು ಹೀಗೆ ಯಾವಾಗಲೂ. ನಾನು ಹೇಳಲಿದ್ದು ನಿಮಿತ್ತ ಮಾತ್ರ. ಧರ್ಮವೇ ನನ್ನ ಹತ್ರ ಹೇಳಿಸ್ತಾ ಇದೆ, ದೈವವೇ ನನ್ನ ಹತ್ರ ಹೇಳಿಸ್ತಾ ಇದೆ. ಹೀಗಾಗಿದ್ರೆ ದೈವ ಯಾಕೆ ಹೇಳಿತು ಅನ್ನುವುದಕ್ಕೆ ನಾವೊಂದು ಕಾರಣ ಹುಡುಕಬೇಡವಾ? ಈಗ ಆಗುವುದು ಸಮಸ್ಯೆ ಅದು. ಈಗ ಧರ್ಮವೇ ಹೇಳಿಸಿದೆ ಅಂದರೆ ನೀನು ಹೇಳಿ ನಿಲ್ಲಿಸಬಹುದು. ಧರ್ಮವೇ ನನ್ನ ಕುರಿತಾಗಿ ಅಂತಹ ಒಂದು ಮಾತುಗಳನ್ನು ಹೇಳುತ್ತದೆ ಅಂತ ಆದರೆ ಈಗ ಧರ್ಮವೇ ನನ್ನನ್ನು ಮೂರ್ಖ ಅಂತ ಹೇಳಿದಾಗ ಆಗಲಿ, ಹಾಗೆ ಹೇಳಲಿಕ್ಕಿಲ್ಲ. ಅಥವಾ ದೈವವೇ ನನ್ನನ್ನು ಮೂರ್ಖ ಅಂತ ಹೇಳಿದಾಗ ಆಗಲಿ. ಶಾಸ್ತ್ರಜ್ಞರು ಹೇಳ್ತಾರೆ ನದಿ ಮೂಲ, ಋಷಿ ಮೂಲ ಇತ್ಯಾದಿಯನ್ನು ಹುಡುಕಬಾರದು ಅಂತ. ಹೌದು, ಧರ್ಮದ ಮೂಲವನ್ನು ಹುಡುಕ್ಲಿಕ್ಕೆ ಹೋಗುವ ತಮ್ಮ ನನಗಿದ್ದಾನೆ ಅಂತ ಹೆಮ್ಮೆ ಆಗ್ತದೆ ಅಷ್ಟೇ. ಅಲ್ಲ, ಮೂರ್ಖರ ಮೂಲವನ್ನು ಹುಡುಕಬಾರದು ಅಂತ ಏನಾದರೂ ಒಂದು ಹೊಸ ಉಕ್ತಿ ಸೇರಿಸಲಿಕ್ಕೆ ಉಂಟಂತ ಭಾವಿಸಿದೆ ನಾನು. ಧರ್ಮಜ, ಶೌರ್ಯದ ಪರಿಪಾಕವೇ ಹೀಗೆ. ನಿನ್ನಷ್ಟು ಶಕ್ತಿ ಇರುವನು ಇಂತಹ ಪರಿಸ್ಥಿತಿಯಲ್ಲೂ ಹೀಗೆ ಮಾತನಾಡಬಲ್ಲ ಎಂಬುದು ಪ್ರಪಂಚಕ್ಕೊಂದು ಉದಾಹರಣೆಯಾಗಲಿ ಇರಲಿ. ಅಣ್ಣ, ಆಯುಧ ನಮ್ಮ ಕೈಗೆ ಬಂದರೇನಾಗುತ್ತದೆ? ನಾನೀಗ ಹೋಗಿ ಕೌರವರ ತಲೆ ಒಡೆಯುತ್ತೇನೆ ಅನ್ನೋದು ಪ್ರಧಾನ ಅಲ್ಲ. ಆಯುಧ ಬಂದರೆ ಏನಾದೀತು? ಭೀಮನ ಕೈಗೆ ಆಯುಧ ಬಂದರೆ ಏನಾದೀತು? ನಿನಗುಂಟಾದ ಆತಂಕ ಅದು ಅಂತ ನನಗೆ ಈಗ ಅರ್ಥ ಆಯಿತು. ಎಲ್ಲಿಯಾದರೂ ಭೀಮನ ಕೈಗೆ ಅವಧಿಗಿಂತ ಮುನ್ನ ಆಯುಧ ಬಂದರೆ ಪಾಂಡವರನ್ನು ಗುರುತಿಸಲಿಕ್ಕೆ ಬೇರೆ ಕುರುಹೇ ಬೇಡ, ಇಲ್ಲಿ ಪಾಂಡವರು ಅಂತ ಗೊತ್ತಾಗಿ ಬಿಡ್ತದೆ. ಹಾಗಿದ್ರೆ ಅರ್ಜುನ ಬಂದರೆ ಹೇಗೆ? ಅರ್ಜುನನಿಗೆ 1 ವರ್ಷ ಆಯುಧವೇ ಬೇಡ. ಯಾಕೆಂದರೆ ಅವನು ನಪುಂಸಕ, ಅವನಿಗೆ ಆಯುಧ ಎಂತದಕ್ಕೆ? ನಪುಂಸಕನಿಗೆ ದೈವ ನಿರ್ಣಯದಿಂದ 1 ವರ್ಷದ ನಪುಂಸಕತನವನ್ನು ಅವ ಅನುಭವಿಸಬೇಕಾದವ. ನಿನಗೆ ದೈವ ಅಂತ ಹೇಳುವಾಗ ನನಗೆ ನೆನಪಾದದ್ದಿದು. ದೈವ ಧರ್ಮ ಅಂತ ಹೇಳುವಾಗ ದೈವ ನಿರ್ಣಯವಾದರೆ ಯಾಕೆ? 1 ವರ್ಷದ ನಪುಂಸಕತನವನ್ನು ಊರ್ವಶೀ ದೇವಿಯ ಶಾಪದಂತೆ ಅನುಭವಿಸಬೇಕು. ನಪುಂಸಕನಿಗೆ ಆಯುಧ ಬೇಕು ಅಂತ ಕಾಣುವುದಕ್ಕೆ ಇಲ್ಲ. ಆದ್ದರಿಂದ ಅರ್ಜುನ ಬಂದು ಕೇಳಿದ ದಿವಸಕ್ಕೆ ಆಯುಧ ಕೊಡು ಅಂದರೆ ಅರ್ಥ ಏನು? ಆಗ ಅಜ್ಞಾತ ಅವಧಿ ಮುಗಿದಿರ್ತದೆ. ಅಜ್ಞಾತದ ಅವಧಿಗಿಂತ ಮುನ್ನ ಆಯುಧವೇ ಹಿಡಿಯಬೇಕಾದ ಪ್ರಸಂಗ ಬಂದರೂ ಭೀಮ ಆಯುಧ ಹಿಡಿಯಬಾರದು. ಭೀಮ, ನೀ ಹೇಳಿದ ಮಾತಿಗೆ ಜಗತ್ತಲ್ಲ
ನಾವಿರುವುದಾದರೂ ಈಗ ಸ್ಮಶಾನದಲ್ಲಿ ಅಲ್ಲವೋ, ಅಲ್ಲಿ ಮಲಗಿದವರು ಎದ್ದು ಚಪ್ಪಾಳೆ ಕೊಡ್ತಾರೆ. ಇಷ್ಟು ಒಳ್ಳೆಯ ಮಾತಾಗಿದೆ. ಎಂಥದೋ ಒಂದು ಅಪಾಯದ ಸೂಚನೆ ಕಾಣ್ತದೆ ನನಗೆ, ಒಂದು ಅಪಾಯದ ಸೂಚನೆ ಉಂಟು. ನಿನ್ನ ಪ್ರಾರ್ಥನೆ ವಿನಾಕಾರಣ ಬರಲಿಕ್ಕಿಲ್ಲ. ಮತ್ತು ಪಾಂಡವರ ಆಯುಧ ಯಾರಿಂದ ತೆಗಿಲಿಕ್ಕಾಗುವುದಿಲ್ಲ ಬಿಡು, ಅದೇ ರಕ್ಷಣೆಗೆ ಬೇರೆ ಜನ ಬೇಡ, ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅಲ್ವೇ. ಈಗ ಅವಧಿಗಿಂತ ಮುನ್ನ ಆಯುಧ ಹಿಡಿಬೇಕಾದ ಪ್ರಸಂಗ ಬಂದೀತಲ್ವ. ಸನ್ನಿವೇಶ ಸೃಷ್ಟಿಯಾದೀತು ಅಂತ ಎಂಥದ್ದೋ ಒಂದು ಅಪಾಯದ ಮುನ್ಸೂಚನೆ ಉಂಟಿದ್ರಲ್ಲಿ. ಆಗಲಿ, ಆಯುಧ ಹಿಡಿಯುವುದಿಲ್ಲ. ಆಯಿತು, ನಾವೆಲ್ಲರೂ ಸೇರಿ ಇದೇ ಶಸ್ತ್ರಾಸ್ತ್ರಗಳಿಗೆ ಪ್ರಾರ್ಥನೆ ಮಾಡಿ ಮುಂದಿನ ಕಾರ್ಯಕ್ಕೆ ಸರಿ ಹೋಗುವ. ವಿರಾಟ ನಗರದ ಹತ್ರ